ನಮಸ್ಕಾರ ವೀಕ್ಷಕರೇ, ಯಕ್ಷಪ್ರಿಯೆ ಅರ್ಷಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಾ ಜಯರಾಮ್. ಕಲೆ ಅನ್ನೋದು ಹಲವರಲ್ಲಿ ಅಭಿಜಾತವಾಗಿ ಬಂದಿರುತ್ತೆ. ಆದರೆ ಹಲವು ಬಾರಿ ಕಟ್ಟುಪಾಡುಗಳ ತಡೆಗೋಡೆಗಳಿಂದ ಅದು ಬಂಧಿಯಾಗಿರುತ್ತೆ. ಆದರೆ ಕಲೆ ಅನ್ನೋದು ಯಾವತ್ತೂ ನಿಂತ ನೀರಲ್ಲ, ಅದು ಉಕ್ಕುವ ಪ್ರವಾಹ. ಒಂದಲ್ಲ ಒಂದು ದಿನ ಅದು ಎಲ್ಲ ತಡೆಗೋಡೆಗಳನ್ನು ಭೇದಿಸಿ ಪ್ರಕಟವಾಗಲೇಬೇಕು. ಇದಕ್ಕೆ ಉದಾಹರಣೆಯಾಗಿ ನಮ್ಮ ಮುಂದಿರುವವರು ಅರ್ಷಿಯಾ ತನು ವಿಟ್ಲ. ಇವರು ಎಲ್ಲ ಧರ್ಮದ ಕಟ್ಟುಪಾಡುಗಳನ್ನು ಮೀರಿ ಕಲಾ ಮಾತೆಯನ್ನ ಒಪ್ಪಿಕೊಂಡು ಯಕ್ಷಗಾನವನ್ನ ಅಪ್ಪಿಕೊಂಡು ಅದರಲ್ಲಿ ಸಾಧನೆಯನ್ನ ಮಾಡಲು ಹೊರಟಿರುವಂತಹ ಪ್ರತಿಭೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅರ್ಷಿಯಾ ತನು ವಿಟ್ಲ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಿ. ಹೌದು, ಯಾಕಂದ್ರೆ ಯಕ್ಷಗಾನ ಅನ್ನುವಂಥದ್ದು ಹಿಂದೂ ಧಾರ್ಮಿಕ ಕಲಾ ಪ್ರಕಾರಗಳಲ್ಲಿ ಒಂದು. ಈ ಒಂದು ಯಕ್ಷಗಾನ ರಂಗದಲ್ಲಿ ಮುಸ್ಲಿಂ ಸಮುದಾಯದವರು ಅಂದ್ರೆ ಜಬ್ಬರ್ ಸಮೋರಂತಹ ಅದ್ಭುತ ಮೇರು ಪ್ರತಿಭೆಯನ್ನ ನಾವು ಕಂಡಿದ್ದೇವೆ. ಆದ್ರೆ ಒಂದು ಮುಸ್ಲಿಂ ಮಹಿಳೆಯಾಗಿ ಈ ರಂಗದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೆ ಅರ್ಷಿಯಾ ಅವ್ರಿಗೆ ಹೇಗೆ ಸಾಧ್ಯ ಆಯ್ತು? ನೀವು ಹೇಳಿದಾಗೆ ಕಲೆ ಯಾರನ್ನು ಬಿಡುವುದಿಲ್ಲ. ಒಮ್ಮೆ ನಾವು ಅದನ್ನು ಆಸೆ ಪಟ್ರೆ ಕಲೆ ಅಲ್ವಾ, ಬೇರೆ ಏನು ಅಪರಾಧ ಮಾಡ್ತಾ ಇಲ್ಲ. ಅದು ಬಾಲ್ಯದಿಂದಲೇ ಬಂದಿದೆ. ಆಗ ನನ್ಗೆ ಇದು ಜಾತಿ, ಆ ಜಾತಿಯಲ್ಲೇ ಅದನ್ನ ಮಾಡ್ಬೇಕು, ಈ ಜಾತಿ ಅದ್ ನಂಗೆ ಗೊತ್ತಿರ್ಲಿಲ್ಲ. ನನ್ಗೆ ಅದು ಇಷ್ಟ, ನಾನು ಕಲಿತಾ ಬಂದೆ ಅಷ್ಟೇ. ಹೇಗೆ ಯಕ್ಷಗಾನದಲ್ಲಿ ಇಷ್ಟ ಮೂಡಿದ್ ಹೇಗೆ? ಅದೇ ಚಿಕ್ಕ ವಯಸ್ಸಲ್ಲಿ ನಾನು ಒಂದು ಟೆಂಪಲ್ ಅಲ್ಲಿ, ಊರಲ್ಲಿ ಟೆಂಪಲ್ ಅಲ್ಲಿ ನೋಡಿದ್ದೆ ಮಹಿಷಾಸುರನ ವೇಷ. ಯಾವ ಏಜ್ ಅಲ್ಲಿ? ಫಸ್ಟ್ ಸ್ಟ್ಯಾಂಡರ್ಡ್. ನಾನು ಫಸ್ಟ್ ಸ್ಟ್ಯಾಂಡರ್ಡ್, ತುಂಬಾ ಚಿಕ್ಕದ. ಆಗ ನಂಗೆ ಅದು ಏನಂತ ಗೊತ್ತಿಲ್ಲ. ಆದ್ರೆ ಒಬ್ಬೊಬ್ರು ರಂಗ ಪ್ರವೇಶ ಮಾಡ್ಬೇಕಾದ್ರೆ ಆ ಬಣ್ಣ ಬಣ್ಣದ ಇದೆಲ್ಲ ಹಾಕಿ ನನ್ಗೆ ಏನೋ ಒಂದು ಅದ್ಭುತ ಕಂಡಾಗೆ ಆಗಿತ್ತು. ಆದ್ರೆ ಕಂಪ್ಲೀಟ್ ಅಡಿಕ್ಷನ್ ಬಂದಿದ್ದು ಮಹಿಷಾಸುರ ಪ್ರವೇಶ ನೋಡಿ. ಅಲ್ಲಿಂದ ಮೈಂಡ್ ಫಿಕ್ಸ್ ಮಾಡಿದವಳು ಇವತ್ತು ತನಕ ಅದೇ. ಅಂದ್ರೆ ನೀವು ಯಕ್ಷಗಾನ ನೋಡ್ಲಿಕ್ಕೆ ಹೋಗಿದ್ರ? ಯಾರ ಜೊತೆ? ಅಂದ್ರೆ ನಮ್ಗೆ ಹೋಗ್ಲಿಕ್ಕೆಲ್ಲ ಇರುದಿಲ್ಲ, ಬಟ್ ನಮ್ಮ ಊರಲ್ಲಿ ಹಾಗಿಲ್ಲ. ನಮ್ಮದು ಒಕ್ಕೆತೂರು ಮಾಡ ಅಂತ. ಅಂದ್ರೆ ನನ್ನ ಮನೆಯ ಸುತ್ತ ಇರುವುದು ಬರೀ ದೇವಸ್ಥಾನ. ನಾವು ತುಂಬಾ ನಂಬ್ತೇವೆ ದೇವಸ್ಥಾನ. ನನ್ನ ಮನೆಯ ಸುತ್ತ ಈಗ ನಾವು ರಿಲೇಟಿವ್ಸ್ ಎಲ್ಲ ಇರುದು ಅಕ್ಕಪಕ್ಕದ ಮನೆಯಲ್ಲಿ. ಆದ್ರೆ ಅದಕ್ಕೆ ಕವರ್ ಆಗಿರುವುದೆಲ್ಲ ದೇವಸ್ಥಾನಗಳೇ. ಹಾಗೆ ನಾವು ಅದನ್ನೆಲ್ಲ ಏನಾದ್ರೂ ಫಂಕ್ಷನ್ ಇದ್ರೆಲ್ಲ ಹೋಗ್ತೇನೆ ನೋಡ್ಲಿಕ್ಕೆ. ಅವಾಗ ಫಸ್ಟ್ ಟೈಮ್ ಏನು ಯಕ್ಷಗಾನ ಮಾಡಿಸಿದ್ರು ಊರಲ್ಲಿ. ಹಾಗೆ ಅದನ್ನ ನೋಡಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಆದ್ರೆ ಅದ್ರ ನಂತರ ಎಲ್ಲಿ ಸಹ ನೋಡ್ಲಿಕ್ಕೆ ಸಿಕ್ಕಿಲ್ಲ. ನಮ್ಮ ಚಂದನ ಟಿವಿಯಲ್ಲಿ ಎಲ್ಲ ಅಪರೂಪಕ್ಕೊಮ್ಮೆ ಹಾಕ್ತಿದ್ರು. ಅದ್ರ ನಂತರ 4th ಸ್ಟ್ಯಾಂಡರ್ಡ್ ನಾನು ವಿಠಲ್ JSS ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲ್ತಿದ್ದು ವಿಟ್ಲದಲ್ಲಿ. ಅಲ್ಲಿ 4th ಅಲ್ಲಿ ಇರ್ಬೇಕಾದ್ರೆ ಜಯರಾಮ್ ರೈ ಅಂತ ಬಂದಿದ್ರು ಸರ್. ಅವರು ತಂದಿದ್ದು ಈ ಯಕ್ಷಗಾನ ಅಂತ ನಮ್ಮ ಸ್ಕೂಲಲ್ಲಿ. ಅದ್ರ ನಂತರ ಒಂದು ಚಾನ್ಸ್ ಸಿಕ್ಕಿತ್ತು ಹತ್ತಿರದಿಂದ ನೋಡುವುದು. ಆದ್ರೆ ಯಾವತ್ತು ಕುಂದಿಲ್ಲ. ಚಿಕ್ಕ ಚಿಕ್ಕ ಪ್ರೋಗ್ರಾಮ್ಗಳಲ್ಲೆಲ್ಲ ಮಾಡ್ತಿದ್ದೆ. ಆದ್ರೆ ಆಗ ತುಂಬಾ ಎಗೇನ್ಸ್ಟ್ ಬರ್ತಿತ್ತು. ನಾವು ಅದು ಮಾಡ್ಲಿಕ್ಕಿಲ್ಲ, ಅದು ಹಿಂದೂಸಿಗೆ ಮಾತ್ರ, ಆ ತರ. ಹಾಗೆ ಬಿಟ್ಬಿಟ್ಟು ಈಗ ಸ್ವಲ್ಪ ಕಾಲೇಜ್ ಟೈಮಲ್ಲಿ ಎಲ್ಲ ಅಲ್ಲಿ ಇಲ್ಲಿ ಕಲ್ತು ನಂತರ ಕದ್ರಿಯಲ್ಲಿ ರಮೇಶ್ ಭಟ್ ಅಂತ ಫುಲ್ ಟೈಮ್ ಆಗಿ ಕಲ್ಸಿದ್ದು ಅವರೇ. ಅಂದ್ರೆ ನೀವೀಗ ಒಕ್ಕೆತೂರು ಮಾಡ ಅಂತ ಹೇಳಿದ್ರೆ ಎಲ್ಲಿ ಬರುತ್ತೆ ಇದು? ನಿಮ್ಮ ಬಾಲ್ಯ ಎಲ್ಲ ಅಲ್ಲೇ ಕಳೆದ? ಹೌದು, ಅದು ವಿಟ್ಲದಲ್ಲಿ ನಮ್ಮ ಅನಂತಾಡಿ ಮತ್ತೆ ಮಂಗಿಲಾಪದ ಮಿಡ್ಲಲ್ಲಿ ಬರುವಂತ ಒಂದು ಚಿಕ್ಕ ಊರು. ಅಲ್ಲಿ ನಮ್ಮ ಉಳ್ಳಾಲ್ತಿ ದೇವಸ್ಥಾನ ತುಂಬಾ ಫೇಮಸ್. ಅಲ್ಲಿ ನಂದು ಮನೆ. ಆ ದೇವಸ್ಥಾನದಲ್ಲಿ ನಡೆದಿರುವಂತಹ ಯಕ್ಷಗಾನವನ್ನ ಅಲ್ಲ, ಅಲ್ಲಿ ನಮ್ಮ ಆ ವಿಟ್ಲದ ಏರಿಯಾದಲ್ಲೇ ನಡೆದಿದ್ದದ್ದು. ಅಲ್ಲಿ ನಡೆದಿದ್ದ ನನ್ನ ಮೈಂಡ್ ಅಲ್ಲಿ ಅಂದ್ರೆ ಅಲ್ಲಿ ಜಾತ್ರೆ ನಡೀತದೆ ವರ್ಷಕ್ಕೊಮ್ಮೆ, ಪ್ರತಿ ವರ್ಷ. ಅದು ಇದು ಒಂದೇ ಅಂತ ನನ್ನ ಮೈಂಡ್ ಅಲ್ಲಿ, ಅದ್ರಲ್ಲೂ ಸೇಮ್ ಇರುತ್ತೆ ಇದು. ಹಾಗೆ ಅದು ಸಹ ಇಷ್ಟ. ಇದು ಎಲ್ಲ ಅಂದ್ರೆ ಭೂತಕೋಲವನ್ನ ಹೇಳ್ತಾ ಇದ್ದೀರಾ ನೀವು? ಹೌದು, ಅದು ಯಕ್ಷಗಾನ ಒಂದೇ ಅಂತ ನಾನು ಹಾಗೆ ಅನ್ಕೊಳ್ತಾ ಬಂದೆ. ಬಟ್ ಅದು ಸಹ ನಂಗೆ ತುಂಬಾ ಇಷ್ಟ ಇತ್ತು. ಅದನ್ನ ಸಹ ನಾನು ನಿದ್ರೆ ಗಂಡು ಬಿಟ್ಟು ನೋಡ್ತಾ ಇದ್ದೆ. ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ರೆ? ಅಂದ್ರೆ ಅಲ್ಲಿ ನಮ್ಮ ಊರಲ್ಲಿ ಈ ತರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನಿಲ್ಲ. ಈ ಜಾತ್ರೆ ಟೈಮಲ್ಲಿ ಎಲ್ಲರೂ, ಊರಿನ ಜಾತ್ರೆ, ನನ್ನ ಮನೆ ಎದುರಾಗುತ್ತೆ, ಜಸ್ಟ್ 2 ಹೆಜ್ಜೆ ಅಷ್ಟೇ. ಹಾಗಾಗಿ ನಾವು ಜಾಸ್ತಿ ನಂಬ್ತೇವೆ. ಹಾಗೆ ವರ್ಷಕ್ಕೊಮ್ಮೆ ಅಲ್ಲಿ ನಡೀತದೆ 3 days ಇದ್ದು. ಅಲ್ಲಿ ಅದು ಸಹ ಇದೆಲ್ಲ ಮಿಕ್ಸ್ ಆಗಿ. ಅಂದ್ರೆ ಆ ಏಜ್ ಅಲ್ಲಿ ನೀವು ಹೇಳ್ಬೇಕಂದ್ರೆ 1ನೇ ಕ್ಲಾಸ್ ಅಂತಂದ್ರೆ ಚಿಕ್ಕ ಒಂದು ಮಕ್ಕಳು ಅಷ್ಟೇ. ಅದು ಮೈಂಡ್ ಆಗ ಫಿಕ್ಸ್ ಆದದ್ದು, ಮತ್ತೆ ಅದು ಹೋಗುದಿಲ್ಲ. ಹೌದೌದು, ಯಾವ್ದೋ ಒಂದು ಹೊಸತನ ನಿಮ್ಮನ್ನ ಸೆಳೀತು ಅಂತ ಹೇಳ್ತೀರಿ ಖಂಡಿತವಾಗ್ಲೂ. ಅದ್ರಲ್ಲೂ ಮಹಿಷಾಸುರ
ಮಹಿಷಾಸುರ ಅಂದ್ರೆ ಅಷ್ಟರವರೆಗೂ ನೋಡಿದ್ರಿ ನೀವು ಅದನ್ನ ಕಂಪ್ಲೀಟ್ ಆಗಿ? ಕಂಪ್ಲೀಟ್ ಫಸ್ಟ್ ಅದು ಇವಾಗ ಸಹ ಕಣ್ಣಿಗೆ ಕಾಣುತ್ತೆ. ಸಡನ್ ಅಂದ್ರೆ ಅದು ಆಡಿಯನ್ಸ್ ಸೈಡ್ ಇಂದ ಎಂಟ್ರಿ ಬರೋದಲ್ವಾ, ಸಡನ್ ಚಿಕ್ಕ ವಯಸ್ಸು ಸಡನ್ ಅದ್ ನೋಡುದು, ಅದ್ರ ಅಬ್ಬರ, ಅದು ಬರುವಾಗ ಅಷ್ಟು ಗರ್ಜನೆ. ಓಕೆ ಓಕೆ, ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ತಾ ಇತ್ತಾ ನಿಮ್ಗೆ? ಖಂಡಿತ ನೋಡ್ಬೇಕು, ನಾನ್ ನೋಡ್ಬೇಕು ಆದ್ರೆ ನಾನು ಅಂತ ರಂಗಸ್ಥಳಕ್ಕೆ ಹತ್ತುತ್ತೇನೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಸಪೋರ್ಟ್ ಮಾಡಿದ ಎಲ್ಲರೂ ನನ್ನ ಡ್ರೀಮೇ ನಿಜ ಮಾಡಿದ್ದಾರೆ. ಖಂಡಿತ ನಿಮ್ಮ ಕನಸು ನಿಜ ಆಯ್ತು ಅಂತ ನಾವು ಅನ್ಕೊಳ್ಳಿಕ್ಕೂ ಇಲ್ಲ ಕನಸಲ್ಲಿ. ಹೌದಲ್ವಾ? ಅಂದ್ರೆ ನೀವು ಪ್ರೈಮರಿ ಎಲ್ಲ ಅಲ್ಲೇ ವಿಟ್ಲದಲ್ಲೇ ಮುಗಿಸಿದ್ರ? ಇಲ್ಲ, LKG ಇಂದ 10th ತನಕ ಒಂದೇ ಸ್ಕೂಲಲ್ಲಿ ಕಲ್ತಿದ್ದು. ಹಾಗೆ ಅಲ್ಲಿ ಜಯರಾಮ್ ರೈ ಅವರು ಯಕ್ಷಗಾನ ಸ್ವಲ್ಪ ಹತ್ತಿರದಿಂದ ಅಲ್ಲೇ ನೋಡ್ತಿದ್ದೆ. ಸ್ಕೂಲಲ್ಲಿ ಏನ್ ಕ್ಲಾಸ್ ಅಂತ ಏನೋ ಮಾಡ್ತಾ ಇದ್ರ? ಇಲ್ಲ, ಸ್ಕೂಲ್ ಡೇ ಟೈಮ್ ಅಲ್ಲಿ ಹೇಳಿಕೊಡ್ತಾ ಇದ್ದೆ. ತುಂಬಾ ಮಕ್ಳಿದ್ರು, ಅವರಿಗೆಲ್ಲ ಹೇಳಿಕೊಟ್ಟು ನಾನು ಹೀಗೆ ಅದನ್ನು ಸಹ ಕದ್ದು ಮುಚ್ಚೆ ನೋಡ್ತಾ ಇದ್ದದ್ದು. ಓಕೆ, ಅಂದ್ರೆ ಈ ಬಗ್ಗೆ ನೀವು ನೋಡಿದ್ರಲ್ಲ ಯಕ್ಷಗಾನ, ಏನು ಆ ದಿನ ಜಾತ್ರೆ ಟೈಮಲ್ಲಿ ನೋಡಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಾ? ಯಾರ ಹತ್ರ ಆದ್ರೂ ಕೇಳಿದ್ರಾ? ಹೇಗೆ? ಯಕ್ಷಗಾನ ಕೆಲವು ಮಾಹಿತಿ ಗೊತ್ತಿತ್ತು, ಆದ್ರೆ ಅದು ಏನು ಡೀಪ್ ಇಲ್ಲ. ಇವಾಗಾದ್ರಷ್ಟೇ ನಾನು ಇನ್ನು ಆ ಕತೆ ಎಲ್ಲ ಗೊತ್ತು ಮಾಡಿ ಸ್ಟಡಿ ಮಾಡಿ ಮಾಡ್ಬೇಕಿಲ್ಲ, ಅರ್ಥ ಗೊತ್ತಿಲ್ಲದೆ ರಂಗಸ್ಥಳದಲ್ಲಿ ಆಗೋದಿಲ್ಲ. ಬರ್ತೀನಿ ಮುಂದೆ. ಅದಕ್ಕೆ ಕೇಳಿದೆ ನಾನು, ಯಾಕಂದ್ರೆ ಚಿಕ್ಕ ಏಜ್ ಅಲ್ಲಿ ನಿಮ್ಗೆ ಅದು ಏನೋ ಒಂದು ವಿಭಿನ್ನ ಅಂತ ಕಂಡ್ರು ಕೂಡ ನೀವು ಅದ್ರ ಬಗ್ಗೆ ಯಾರ ಹತ್ರದ್ದು ಕೇಳೋ ಹಾಗೆ ಆತರ ಏನಾದ್ರು ಪ್ರಯತ್ನ ಮಾಡಿದ್ರೆ ಆ ಏಜ್ ಅಲ್ಲಿ ಅಂತ ಕೇಳಿದ್ ನಾನು. ಕೇಳುವಾಗ ಹೇಳ್ತಾರೆ ಅದು, ಅದೇ ನಾನು ಹೇಳ್ದಾಗೆ ಅದು ಹಿಂದೂಸ್ ಮಾತ್ರ, ನಮ್ಗೆ ನಾವು ಅದು ಮನೆಯಲ್ಲಿ ಬಂದು ಅದ್ರ ಬಗ್ಗೆ ಕೇಳಿದ್ರೆ. ಹೌದು, ಅಪ್ಪ ಅಮ್ಮ ಸಪೋರ್ಟ್ ಮಾಡ್ಬೋದು, ಆದ್ರೆ ಅದು ನಮ್ಮದ್ರಲ್ಲಿ ಇಲ್ಲ, ಅದು ಅವರಿಗೆ ಅದು ನಮ್ಗೆ ಇಲ್ಲ ಅಂತ ಜಸ್ಟ್ ನಾವು ನೋಡ್ಬೋದು ಅಷ್ಟೇ. ಯಾವ ಏಜ್ ಅಲ್ಲಿ ವೇದಿಕೆ ಹತ್ತಿದ್ರಿ ನೀವು? ರಂಗಸ್ಥಳ ಹತ್ತಿದ್ಯಾ ಅವಾಗ? ದೊಡ್ಡದು ರಂಗಸ್ಥಳ ನಾನು ಒಂದು 6 years ಬ್ಯಾಕ್ ಅಷ್ಟೇ. ಆದ್ರೆ ಇದು ಚಿಕ್ಕ ಚಿಕ್ಕ ವೇಷ ಎಲ್ಲ ಮಾಡ್ತಾ ಇದ್ದೆ, ಒಂದು 8th ಅಲ್ಲಿ 9th ಅಲ್ಲಿ ಇರ್ಬೇಕಾದ್ರೆ ಮಾಡ್ತಾ ಅಲ್ಲೇ ಅದೇ ಸ್ಕೂಲಲ್ಲಿ ಎಲ್ಲ ಹೊರಗೆ ನನ್ನ ಈ ತರ ಎಲ್ಲ ಔಟ್ಸೈಡ್ ಟೀಮ್ ಎಲ್ಲ ಇತ್ತು. ಅಂದ್ರೆ ಯಾಕಂದ್ರೆ ಯಕ್ಷಗಾನ ಅನ್ನೋದು ನಮ್ಗೆ ನೋಡ್ಲಿಕ್ಕೆ ಚಂದ, ನಾವ್ ಅದನ್ನ ನೋಡಿ ಆಸ್ವಾದಿಸ್ಬೋದು, ಆದ್ರೆ ರಂಗಸ್ಥಳ ಹತ್ತೋದು, ಅದರಲ್ಲಿ ವೇಷಧಾರಿಯಾಗಿ ನಾವು ಕಾಣಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಯಾವಾಗ ಇದನ್ನ ಕಲ್ತ್ರಿ ನೀವು? ಕಲ್ತಿದ್ದಿದೆ ನೋಡಿ, ಆಗ ನಮ್ಗೆ ಸ್ಮಾರ್ಟ್ ಫೋನ್ಸ್ ಇರ್ಲಿಲ್ಲ. ಈಗ ಸ್ಮಾರ್ಟ್ ಫೋನ್ ಹುಡುಕಿದ್ರೆ ಎಲ್ಲಾನು ಸಿಗುತ್ತೆ ಅಲ್ಲ, ಆ ಟೈಮಲ್ಲಿ ಅದು ಇರ್ಲಿಲ್ಲ. ಜಸ್ಟ್ ನಮ್ಗೆ ಆಧಾರ ಚಂದನ ಚಾನಲ್ ಒಂದೇ ಇದ್ದದ್ದು, ಅದ್ರಲ್ಲಿ ಒಂದು 6 o'clock ಆ ಟೈಮಲ್ಲಿ ಅಂದ್ರೆ ನಮ್ಗೆ ನಮಸ್ ಟೈಮ್ ಎಲ್ಲ ಇರೋದು, ಆ ಟೈಮಲ್ಲೇ ಯಕ್ಷಗಾನ. ಅದು ನನ್ನ ಫುಲ್ ನಾ ಹೇಳ್ದಾಗೆ ಸರೌಂಡಿಂಗ್ ಹಾಗೆ ಆಗುದಿಲ್ಲಲ್ಲ, ಅಮ್ಮ ಸ್ವಲ್ಪ ಹೆದರ್ತಾ ಇದ್ರು, ಬೇಡ ಇದೆಲ್ಲ ಯಾಕೆ ಇಂಥದೆಲ್ಲ. ಹಾಗೆ ಅದು ಕಾಲೇಜ್ PU ಎಲ್ಲ ಹೋದಾಗೆ ಬಿಟ್ಟೋಯ್ತು. ನಂತರ ನನ್ನ ಫ್ರೆಂಡ್ಸ್ ಎಲ್ಲ ಆಗತ್ತೆ, ಟ್ರೈ ಮಾಡು, ಆಗತ್ತೆ, ಕಲಿಬೇಕಲ್ಲ, ಯಾಕೆ ಯಾವಾಗ್ಲೂ ನೈಟ್ ನಂಗೆ ಅದೇ ಅಂದ್ರೆ ಡ್ರೀಮ್ ಅಂತ ಅಲ್ಲ, ಆಸೆ, ಗೊತ್ತಾಯ್ತಾ? ಅಲ್ಲಿ ಯಕ್ಷಗಾನ ಆಗ್ತಾ ಉಂಟು, ಇಲ್ಲಿ ಯಕ್ಷಗಾನ ಆಗ್ತದೆ, ಅದು ತುಂಬಾ ಕಾಡೋದಕ್ಕೆ ಶುರು ಮಾಡ್ತು ನಿಮ್ಮನ್ನ ಅಂತ ಹೇಳ್ತೀರಾ? ಖಂಡಿತ. ಮತ್ತೆ PUC ನಂತರ ಕಲ್ತ್ರಾ? PUC ನಂತರ ಕಲಿತಾ ಬಂದೆ. ಮತ್ತೆ ನನ್ಗೆ ಸ್ವಲ್ಪ ದೂರ ಹೋಗ್ಬೇಕಾಯ್ತು ಎಜುಕೇಶನ್, ಇಸ್ಲಾಮಿಕ್ ಹಾಸ್ಟೆಲ್ ಅಲ್ಲಿ ಇದ್ದೆ, ಅಲ್ಲಿ ಸಹ ಕಲೀಲಿಕ್ಕೆ ಆಗ್ಲಿಲ್ಲ. ಅದ್ರ ನಂತರ ನನ್ಗೆ ಕೆಲವು ಫ್ರೆಂಡ್ಸ್ ತುಂಬಾ ಪ್ರೋತ್ಸಾಹಿಸಿದ್ರು. ಕದ್ರಿ ದೇವಸ್ಥಾನದಲ್ಲಿ ಕ್ಲಾಸ್ ಇದೆ ನಮ್ದು, ಕದಳಿ ಕಲಾ ಕೇಂದ್ರ ಅಂತ, ಅಲ್ಲಿ ನಂಗೆ ದೊಡ್ಡ ಅವಕಾಶ ಸಿಕ್ಕಿತ್ತು. ಅಲ್ಲ, ಮೊದ್ಲು ನೀವು ವೇದಿಕೆ ಹತ್ತಿದ್ರಿ ಅಂತ ಹೇಳಿದ್ರೆ, ರಂಗಸ್ಥಳ ಪ್ರವೇಶ ಮಾಡಿದ್ದೆ ಅಂತ, ಅದು ಹೇಗ್ ಸಾಧ್ಯ ಆಯ್ತು? ಯಾಕಂದ್ರೆ ನೀವು ಕಲಿಯದೆ ಹೇಗೆ ಹೋಗೋದು? ಇಲ್ಲ, ಚಿಕ್ಕ ಚಿಕ್ಕ ಪಾತ್ರ, ನಾ ಹೇಳಿದ್ನಲ್ಲ ನಂಗೆ ಇಷ್ಟ. ಸೇರಿಸ್ಕೊಂಡ್ರ ಹೇಗೆ ಅಂತ? ಆಗ ಗೊತ್ತಿಲ್ಲದೆ ಸೇರಿಸ್ತಾ ಇದ್ರು. ಗೊತ್ತಾಗುವಾಗ ಶಾಕ್ಸ್ ಆಗ್ತಾ ಇತ್ತು ಕೆಲವರಿಗೆ. ಅಂದ್ರೆ ಫಸ್ಟ್ ಹೊರಗಡೆಯ ಟೀಮ್, ಅದು ಸ್ಕೂಲ್ ಹೇಗೆ? ನಾವೇ ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ, ಪ್ರೋಗ್ರಾಮ್ ಕೊಡ್ಲಿಕ್ಕೆ. ಈಗ ಪ್ರತಿಭಾ ಕಾರಂಜಿ ಆ ತರ ಸ್ಕೂಲ್ ರಿಲೇಟೆಡ್ ಅಷ್ಟೇ. ಆದ್ರೆ ರಂಗಸ್ಥಳ ಯಾವತ್ತೂ ಹತ್ತಿಲ್ಲ ನಾನು. ಸ್ಟೇಜ್ ಅಲ್ಲಿ ಎಲ್ಲ ಮಾಡ್ತೀವಲ್ಲ ಅಷ್ಟೇ. ನಿಮ್ಮ ಕನ್ಸು, ಆ ಕನ್ಸನ್ನ ಮೆಲ್ಲಕ್ಕೆ ರಂಗಸ್ಥಳ ಹತ್ತಿದ್ದಿಲ್ಲೇ ನಾನು, ಕದ್ರಿಯಲ್ಲಿ ಕ್ಲಾಸ್ ತಕೊಂಡ ನಂತರನೇ ನಾ ಹತ್ತಿದ್ದೆ. ಅಂದ್ರೆ ನೀವು ಗುರುಗಳನ್ನ ಹುಡುಕಿದ್ರ, ನನಗೆ ಹೇಳ್ಕೊಡಿ ಅಂತ ಬೇರೆಯವ್ರ ಹತ್ರ ಕೇಳ್ಕೊಂಡ್ರ ಹೇಗೆ? ಅಲ್ಲ, ಅದು ನಂದು ಫ್ರೆಂಡ್ ಇದ್ದಾರೆ, ಅವರ ಹತ್ರ ಹೀಗೆ ಯಕ್ಷಗಾನದ ಹುಚ್ಚು ಹೇಳ್ತಾ ಇರ್ತಿದ್ದೆ. ಹಾಸ್ಟೆಲ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಹಾಗಿಲ್ಲ, ಹೈಯೆಸ್ಟ್ ಹಿಂದೂಸೇ. ಅದ್ರಲ್ಲಿ ಇಲ್ಲಿದೆ ಅಲ್ಲಿದೆ ಹೋಗಿ ಕಲಿ, ಹಾಗೆ ತುಂಬಾ ಪ್ರೋತ್ಸಾಹಿಸ್ತಾ ಇದ್ರು.
ಒಂದಿನ ಹೀಗೆ ಕದ್ರಿ ಸರ್ ಇದು ನಂಬರ್ ಒಂದು ಫ್ರೆಂಡ್ ಕೊಟ್ರು, ಹಾಗೆ ಸರಿಗೆ ಕಾಲ್ ಮಾಡಿದೆ. ಯಾವಾಗ ಬೇಕಾದ್ರೂ ಬಾ ಅಂತ ಹೇಳಿದ್ರು. ಹಾಗೆ ಹೋಗಿ ಅಲ್ಲಿಗೆ ಇವತ್ತು ತನಕ ಫಿಕ್ಸ್. ಹೇಳಿ ಕೊಡ್ತಾ ಇದ್ದಾರೆ, ಕಲಿತಾ ಇದ್ದೇನೆ. ಇನ್ನಾಳ್ದು ನವರಾತ್ರಿ ಇದೆ, 9 ದಿನ ಫುಲ್ ಬಿಸಿ ಇರ್ತೇವೆ. ಹೌದು. ಅಂದ್ರೆ ಈಗ ನೀವು ಏನು ಇಸ್ಲಾಂ ಧಾರ್ಮಿಕ ಶಿಕ್ಷಣವನ್ನ ಕಲಿಯೋದಕ್ಕೆ ನಾನು ಡೆಲ್ಲಿಗೆ ಹೋದೆ? ಅಲ್ಲ, ಅದು ಇಸ್ಲಾಮಿಕ್ ಹಾಸ್ಟೆಲ್, ಅಲ್ಲಿ ಕಾಲೇಜ್ ಇತ್ತು. ಅಂದ್ರೆ ಯಾಕೆ ಡೆಲ್ಲಿಗೆ ಹೋಗೋದಕ್ಕೆ ಏನ್ ಕಾರಣ ನೀವು? ಅಂದ್ರೆ ನನ್ಗೆ ಅಲ್ಲಿ ನಮ್ಮ ಅದೆಲ್ಲ ಕಾಲೇಜ್ ಫೇಮಸ್ ಇದೆ ಅಲ್ಲಿ ಒಂದು, ಹಾಗೆ ಅಲ್ಲಿ ಕಲಿಯುವ ಅಂತ. ಎಲ್ಲಿ ಕಾಲೇಜ್ ಫೇಮಸ್ ಇರ್ತ ಅಲ್ಲಿ ನಮ್ಮ ಸೇರಿಸ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಮೈಂಡ್ ಸೆಟ್ ಇದೆ. ಅಲ್ಲ, ಇಸ್ಲಾಂ ಧಾರ್ಮಿಕ ಶಿಕ್ಷಣ ಅಲ್ಲಿ ನಾರ್ಮಲ್ ಕಾಲೇಜ್. ಅಲ್ಲಿ ಹಾಸ್ಟೆಲ್ ಮಾತ್ರ ನಮ್ದು ಇಸ್ಲಾಮಿಕ್ ಹಾಸ್ಟೆಲ್. ಅದು ಏನ್ ಓದಿದ್ರಿ? ನಾನು ಅಲ್ಲಿ ಹೋಗಿ ನನ್ಗೆ ಅಂದ್ರೆ BHM ಮಾಡ್ಲಿಕ್ಕಿತ್ತು, ಹೈಯರ್ ಸ್ಟಡೀಸ್ ಮಾಡ್ಲಿಕ್ಕಿತ್ತು. ಹಾಗೆ ಅಲ್ಲಿಗೆ ಹೋದೆ. ಅಲ್ಲಿ ಹಾಸ್ಟೆಲ್ ಅಂದ್ರೆ ನಮ್ಗೆ ನಮ್ಮದೇ ಹಾಸ್ಟೆಲ್ ಬೇಕಲ್ಲ, ಹಾಗೆ ಒಂದು ಮನ್ಹಾ ಇಸ್ಲಾಮಿಕ್ ಹಾಸ್ಟೆಲ್ ಅಂತ ಇತ್ತು. ಅಲ್ಲಿ ಹೋದ್ಮೇಲೆ ಇದೆಲ್ಲ ಇರ್ಲಿಲ್ಲ, ಫುಲ್ ಗ್ಯಾಪ್. ಹೇಗಾಯ್ತು? ನಿಮ್ಮ ಮನಸ್ಸು ಬದಲಾಗ್ಲಿಲ್ವಾ ಅಲ್ಲಿ? ಖಂಡಿತ ಇಲ್ಲ. ಊರು ಇದೆ ಅಲ್ವಾ, ಎಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ರು ರಿಟರ್ನ್ ಬರ್ಬೇಕು ಮನೆಗೆ ಅಲ್ವಾ, ಅದೇ ತರ ಆಯ್ತು. ಎಲ್ಲಿ ಹೋದ್ರೆ ಡ್ರೀಮ್ ಅಂತಂದ್ರೆ ನಿಮ್ಮನ್ನ ಅಲ್ಲಿ ದೂರದ ಡೆಲ್ಲಿಗೆ ಕಳಿಸಿದಾರೆ ಅಂತಂದ್ರೆ ನಿಮ್ಮ ಈ ಹುಚ್ಚನ್ನ ನೋಡಿ ಮನೆಯಲ್ಲಿ ಏನಾದ್ರು ಆ ಡಿಸಿಷನ್? ತುಂಬಾ, ಅದು ಹೌದು, ಅದು ಖಂಡಿತ ಹೌದು. ನಾನು ಹುಚ್ಚು ನೋಡಿ ನನ್ನ ಇಸ್ಲಾಮಿಕ್ ಹಾಸ್ಟೆಲ್ ಆಗಿ. ನನಗೆ ನೀವು ಮಾತಾಡ್ಬೇಕಾದ್ರೆ ಡೌಟ್ ಬಂತು. ಖಂಡಿತವಾಗ್ಲೂ ಇಲ್ಲಿಂದ ತಗೊಂಡೋಗಿ ನಿಮ್ಮನ್ನ ಅಲ್ಲಿ ಸೇರಿಸ್ಬೇಕಾದ್ರೆ ಸ್ವಲ್ಪ ಈ ಪರಿಸರದಿಂದ ದೂರ ಇರ್ಲಿ. ಅದು ನಾನು ಮಂಗಳೂರಲ್ಲಿ ಇರ್ಬೇಕಾದ್ರು ನಾನು ಅಂದ್ರೆ ವರ್ಕ್ ಮಾಡ್ತೇನೆ, ಆಗ ಸಹ ನನ್ನ ಇಸ್ಲಾಮಿಕ್ ಹಾಸ್ಟೆಲ್ ಹಾಕಿರೋದು. ನಾವು ಮಂಗಳೂರಲ್ಲಿ ಸ್ಟೇ ಆಗ್ಬೇಕಂತ ಹೇಳಿದ್ರು, ಅಲ್ಲಿ ಹಾಕಿದ್ದು ಇಸ್ಲಾಮಿಕ್. ಅಂದ್ರೆ ನನ್ನ ಇದು ಹುಚ್ಚು, ಅಂದ್ರೆ ಪೇರೆಂಟ್ಸ್ ಅಗೇನ್ಸ್ಟ್ ಅಲ್ಲ, ಅವರು ಯಾವ ಕಾಸ್ಟ್ ಅಗೇನ್ಸ್ಟ್ ಅಲ್ಲ, ಫೇಸ್ 100%. ತುಂಬಾ ಸತಿ ಕಂಪ್ಲೇಂಟ್ಸ್ ಆಗಿದೆ ನಂದು. ಅವಳು 24 hours ಜಾತ್ರೆಯಲ್ಲಿ ಇರ್ತಾಳೆ, ಅವಳು ಯಾವಾಗ್ಲೂ ನೋಡಿದ್ರೆ ಅದೇ ಯಕ್ಷಗಾನ ಅದು ಕುಣಿತಾ ಇರ್ತಾಳೆ. ಹೌದು, ಯಾಕಂದ್ರೆ ಈ ಪ್ರಶ್ನೆ ಕೇಳಬೇಕಾಗಿರುವಂತದ್ದೇ. ಅದು ಸಾಮಾನ್ಯ ಕೂಡ ಟೀಕೆಗಳು ಬಂದೇ ಬಂದಿರುತ್ತೆ, ಅದು ಗೊತ್ತಿರುವಂತದ್ದೇ. ಹೇಗ್ ಫೇಸ್ ಮಾಡಿದ್ರಿ? ಏನೇನ್ ಟೀಕೆಗಳು ಬಂತು? ತುಂಬಾ. ಅದು ಇವಾಗ ಸಹ ಆಗಲ್ಲ, ಇವಾಗ ಸಹ ಬರ್ತಾ ಇದೆ. ಏನೆಲ್ಲ ಬರ್ದ ಹಾಕ್ತಾರೆ ಇವಾಗ ನೋಡಿ. ಈಗ ನೀವು ಮಾತಾಡ್ತಾ ಇದ್ದೀರಿ, ಸ್ವಲ್ಪ ದಿನ ಎಲ್ಲ ಇದನ್ನು ಸಹ ಏನೆಲ್ಲ ಹೇಳ್ತಾರೆ. ಬಟ್ ನಾನು ಯಾವುದೇ ಅಪರಾಧ ಮಾಡ್ತಿಲ್ಲ. ಫಸ್ಟ್ ನಾನು ಯಾವುದೇ ಅಪರಾಧ ಮಾಡ್ತಿಲ್ಲ. ಯಕ್ಷಗಾನಕ್ಕೆ ಇರುವಷ್ಟು ಬೆಲೆ ಯಾವ ಕಲೆಗೂ ಇಲ್ಲ ನನ್ನ ಪ್ರಕಾರ ತುಳುನಾಡಲ್ಲಿ. ಅದು ನಾನು ಆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು. ನನ್ ಖಂಡಿತ ಗೊತ್ತು 99% ಸಪೋರ್ಟ್ ಇದ್ದಾರೆ. ಆ 1% ಜನ ನಾನು ಖಂಡಿತ ವ್ಯಾಲ್ಯೂ ಕೊಡುದಿಲ್ಲ. ಖಂಡಿತವಾಗ್ಲೂ ನಿಮ್ಮ ಮಾತು ಒಪ್ಪುವಂಥದ್ದು. ಯಾಕಂದ್ರೆ ಕಲೆಗೆ ಬೆಲೆ ಕೊಡುವವರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಟೀಕೆಗಳು ಎಷ್ಟು ಬರುತ್ತೋ ಅಷ್ಟು ಪ್ರಶಂಸೆ ಕೂಡ ಬಂದಿರುತ್ತೆ ಅಲ್ವಾ? ಅದಕ್ಕಿಂತ ದುಪ್ಪಟ್ಟೆ ಬಂದಿರುತ್ತೆ. ನೀವು ಅದನ್ನ ಸ್ವೀಕಾರ ಮಾಡಿ ಕೂಡ ಇರ್ತೀರಾ. ಅದಕ್ಕೆ ನಾನು ಕೇಳಿದೆ. ಈಗ ಜಬ್ಬರ್ ಸಮೋ ಅಂತವ್ರು ಒಂದು ಅದ್ಭುತ ಒಂದು ಕಲಾವಿದ್ರು. ಅವರು ಯಕ್ಷಗಾನವನ್ನ ಯಾಕಂದ್ರೆ ನಾವು ನೋಡಿ ಕಲಿಯುವಂಥದ್ದು, ಕೇಳಿ ಕಲಿಯುವಂಥದ್ದು ತುಂಬಾ ಇದೆ. ಅವರ ಭಾಷಾ ಜ್ಞಾನ ಕೂಡ ನಾವು ಗೌರವಿಸುವಂಥದ್ದೇ. ಅವರನ್ನ ಮೀಟ್ ಆಗುವಂತ ಪ್ರಯತ್ನ ಏನಾದ್ರು ಮಾಡಿದ್ರಾ? ಹೇಗೆ? ಖಂಡಿತ ನನ್ಗೆ ಆಸೆ ಇದೆ, ಬಟ್ ಅವರಿಗೆ ನನ್ನ ಹತ್ರ ಮಾತಾಡ್ಬೇಕು ಅನಿಸ್ತಾ ಇದೆಯಾ ಗೊತ್ತಿಲ್ಲ. ಹಾಗಿದ್ರೆ ದಯಮಾಡಿ ಒಮ್ಮೆ ಅವಕಾಶ ಕೊಡಿ, ನಿಮ್ಮ ಈ ಮಾಧ್ಯಮ ಮೂಲಕ ಗೊತ್ತಾಗ್ಲಿ, ಒಮ್ಮೆ ಅವಕಾಶ ಸಿಗ್ಲಿ. ಮಾತಾಡ್ಬೇಕು ಅಂತ ಮಾತಾಡಿರ್ಬೋದು ನಾನು, ನನ್ಗೆ ನೆನಪಿಲ್ಲ. ಬಟ್ ಒಂದು 3 years ಬ್ಯಾಕ್ ಏನು, ಬಟ್ ಅವರ ಏನು ಗೊತ್ತಿಲ್ಲ. ಬಟ್ ಮಾತಾಡಿದಾಗೆ ಹಾಗೆ ಲೈವ್ ನಾನು ನೋಡಿಲ್ಲ. ಇಲ್ಲ, ನೋಡ್ಬೇಕು ಅನ್ನೋ ಆಸೆ ಇದೆ ಖಂಡಿತ. ಯಾಕಂದ್ರೆ ಅವರೆಲ್ಲ ನಮ್ಗೆ ಒಂದು ಸಪೋರ್ಟ್ ಇದ್ದಾಗೆ ಅಲ್ವಾ? ಖಂಡಿತ. ಹೌದು ಹೌದು, ಅದಕ್ಕೆ ನಾನು ಕೇಳಿದೆ ನಿಮ್ಮನ್ನ. ಹಾಗೆ ಅವರು ಸಹ ಖಂಡಿತ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತೇನೆ. ಖಂಡಿತವಾಗ್ಲೂ ಮಾಡಬಹುದು ಅಂತ ನಾವು ಅನ್ಕೋತೀವಿ. ಇನ್ನು ನಿಮ್ಮ ಮನೆಯ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ದಾರೆ? ನನ್ನ ಅಪ್ಪ ಸೈಯದ್ ಅಬ್ದುಲ್ ಖಾದರ್ ಅಂತ, ಅವರು ಈಗ ರಿಟೈರ್ಡ್ ತಹಸೀಲ್ದಾರ್, ಉಪ ತಹಸೀಲ್ದಾರ್. ಅವ್ರು ರಿಟೈರ್ಡ್ ಆಗಿದ್ದಾರೆ. ಮತ್ತೆ ಅಮ್ಮ ಮಮತಾಜ್, ಅವರು ಹೌಸ್ ವೈಫ್. ಮತ್ತೆ ಅಣ್ಣ ಇದ್ದಾರೆ ಅಷ್ಟೇ. ಚಿಕ್ಕ ಫ್ಯಾಮಿಲಿ. ಅಂದ್ರೆ ಪಾಪ ಅಪ್ಪ ಅಮ್ಮನಿಗೆ ನಿಮ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಮನಸ್ಸಿದ್ರು ಕೂಡ ಆಗ್ತಾ ಇರ್ಲಿಲ್ಲ ಅನ್ನೋ ಮಾತು ನಿಮ್ಗೆ. ಹೌದು, ಚಿಕ್ಕ ಇರುವಾಗ ಸ್ಪೋರ್ಟ್ಸ್ ಅಲ್ಲೆಲ್ಲ ಎಷ್ಟು ಹೋಗಿ ಆಟ ಆಡು, ಏನ್ ಬೇಕಾದ್ರೂ ಮಾಡ, ಈ ಡ್ಯಾನ್ಸ್ ಅದಿದೆಲ್ಲ ಬೇಡ. ಭರತನಾಟ್ಯ ಕ್ಲಾಸ್ ಸೇರಿದ್ದೆ, ನಯನ ಮೇಡಮ್ ಅಂತ, ಅವರು ಫೇಮಸ್ ಬಿಟ್ಲದಲ್ಲಿ ನಯನ ಅಂತ. ಅದು ಸಹ ಚಿಕ್ಕ ಇರುವಾಗಲೇ. ಇದು ಅದಕ್ಕೆ ಸಂಬಂಧಪಟ್ಟದೆ ಅಂತ ಮೈಂಡ್ ಅಲ್ಲಿ ಇತ್ತು ನಂಗೆ. ಗೆಜ್ಜೆ ಕಟ್ತಾರಲ್ವಾ, ಗೆಜ್ಜೆ ಹಾಗೆ ಸೇರಿದ್ದೆ. ಅದು ಸಹ ನನ್ಗೆ ಬಿಡ್ಲಿಲ್ಲ. ನಂತರ ಇಲ್ಲ, ಬೇಡ ಹೇಳಿದ್ರು. ಅದು ಸಹ ಹಿಂದೂಸಿಗೆ ಅಂತ ನಾನು ಅನ್ಕೊಂಡೆ. ಅಂದ್ರೆ ಎಲ್ಲ ನಮ್ಗೆ ಯಾವ್ದು ಇಲ್ಲ ಅವರೇ, ಹಾಗೆ ಅದು ಸಹ ಬಿಡ್ಲಿಲ್ಲ. ನಂತರ
ಅದು ಬಿಟ್ಟೋಯ್ತು ಭರತನಾಟ್ಯ. ಅದರ ನಂತರ ಯಕ್ಷಗಾನ. ಅದೇ ಈ ತರ ನೀವು ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋದಾಗ ಯಾವ ತರ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮನ್ನು? ಇಲ್ಲ, ಯಾರಿಗೂ ನಾನು ಹೋಗಿ ವೇಷ ಹಾಕ್ತೀನಿ ಅಂತ ಇವಾಗ್ಲೇ ಈ ಮೀಡಿಯಾದಲ್ಲಿ ವೈರಲ್ ಆದ್ಮೇಲೆನೆ ಗೊತ್ತಾಗಿತ್ತು. ಇಲ್ಲ, ಯಾಕಂದ್ರೆ ನಾನು ಉಡುಪಿ, ಕಾರವಾರ ಆಚೆ ಸೈಡ್ ಮಾಡ್ತಾ ಇದ್ದದ್ದು, ತಪ್ಪಿ ಈಚೆ ಸೈಡ್ ಬಂದಿಲ್ಲ. ಫಸ್ಟ್ ಟೈಮ್ ಊರಲ್ಲಿ ಮೊನ್ನೆ ಎಲ್ರು ಅಷ್ಟು ಅಭಿಮಾನ ಕೊಟ್ಟು ಊರಿದ್ದು ದೇವಸ್ಥಾನದಲ್ಲಿ ಜಸ್ಟ್ 3 months ಬ್ಯಾಕ್ ಕಟ್ಟಿಸಿ ಫಸ್ಟ್ ಗೆಜೆ ಕಟ್ಟಿದ್ದು ಊರಲ್ಲಿ, ನನ್ನ ಊರಲ್ಲಿ. ಹೌದು, ನಮಗೆ ಊರಲ್ಲಿ ಯಾವ ಊರಲ್ಲಿ ಸನ್ಮಾನ ಸಿಕ್ಕರು ಕೂಡ ನಮ್ಮ ಊರಲ್ಲಿ ಸಿಗುವಂತ ವೇದಿಕೆ ಖಂಡಿತ. ಆದ್ರೆ ಮೊದ್ಲೆಲ್ರು ಹೆದರ್ತಾ ಇದ್ರು ಕರೀಲಿಕ್ಕೆ, ಅವಕಾಶ ಕೊಡೋದಿಕ್ಕೆ ಕೊಡ್ತಾ ಇರ್ಲಿಲ್ಲ. ಯಾಕೆ, ನಂಗೆ ಕ್ಲಾಸ್ ಕೊಡ್ಲಿಕ್ಕೂ ಯಾರು ರೆಡಿ ಇರ್ಲಿಲ್ಲ. ಅದೇ ಕೇಳಿದೆ ನಾನು ಅವಾಗ, ಯಾಕಂದ್ರೆ ಬೇರೆಯವ್ರ ಹತ್ರ ಕೇಳಿದ್ರ ಯಾರೋ ಆಗ ಚಿಕ್ಕ ಇರುವಾಗಲ್ಲ, ಆಗ ಧೈರ್ಯ ಇರ್ಲಿಲ್ಲ. ಆಗ ನಾವು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಅಲ್ಲ. ಇದು ರೀಸೆಂಟ್ ಅಂದ್ರೆ ಕದ್ರಿ ಹೋಗುವ ಮುಂಚೆ, ಕದ್ರಿ ಕ್ಲಾಸಿಗೆ ಹೋಗುವ ಮುಂಚೆ ಕೇಳಿದ್ದೆ ಬಹಳ ಜನರ ಹತ್ರ. ಆದ್ರೆ ಯಾರು ನೋಡುವ ಆ ತರ ತುಂಬಾ ಹಿಂಜ ಇರ್ಬೋದು. ನಾನು ಹಾಗೆ ಅನ್ಕೊಳ್ಳಿಲ್ಲ, ಯಾಕಪ್ಪ ಇವರೆಲ್ಲ ಹಿಂಜರಿತ. ಬಟ್ ಏನೋ ಸಡನ್ ಒಂದಿನ ಕಾಲ್ ಮಾಡಿ ನನ್ಗೆ ಊರಿದ್ದೊಂದು ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿ, ಅಲ್ಲಿ ಫಸ್ಟ್ ಟೈಮ್ ಕೊಡುವಾಗ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಮೇ ಮಂತ್ ಅಲ್ಲಿ ಆಗಿತ್ತು. ಮದ್ವೆ ಆಗಿದ್ದೀರಾ ಈಗ? ಹೌದು. ಹೇಗಿದೆ ಗಂಡನ ಸಪೋರ್ಟ್? ಅವರು ಎಲ್ಲ ಕಡೆ ಸಪೋರ್ಟ್. ಈಗ ದೂರ ದೂರ ಹೋಗ್ಲಿಕ್ಕಿದ್ರೆ ಜಾಸ್ತಿ ದೂರವೇ ಇರುದು ನಮ್ಗೆ, ಹಾಗೆ ಬರ್ತಾರೆ ಜೊತೆಯಲ್ಲಿ. ಹೌದು, ಕಲಾವಿದರ ಬದುಕೆ ಹಾಗೆ ಅಲ್ಲ, ಹೊತ್ತು ಗೊತ್ತು ಇರೋದಿಲ್ಲ. ಯಕ್ಷಗಾನ ಅಂದ್ರೆ ಅದೇ. ನಿಮ್ಮ ಜೊತೆಗೆ ಬರ್ತಾರೆ? ನನ್ನ ಜೊತೆ ಬರ್ತಾರೆ. ಅತ್ತೆ ಮಾವ ಎಲ್ಲರೂ ತುಂಬಾ ಸಪೋರ್ಟ್, ತುಂಬಾ ಸಪೋರ್ಟ್. ಪರವಾಗಿಲ್ಲ. ಹಾಗಾದ್ರೆ ನಿಮ್ಗೆ ಹೋದ ಮನೆಯಲ್ಲಿ ತುಂಬಾ ಸಪೋರ್ಟ್ ಇದೆ ಅಂತ. ಹೌದು. ಎಷ್ಟು ಹ್ಯಾಪಿ ಆಗಿದೆ? ತುಂಬಾ ಹ್ಯಾಪಿ ಇದ್ದೇನೆ. ಅದೇ ನಾನು ಅನ್ಕೊಳ್ಳುದು, ನಾನು ಆ ಏಜ್ ಅಲ್ಲಿ ಆಸೆ ಪಟ್ಟಿದ್ದೆ. ಆಗ್ಲೇ ನಂಗೆ ಯಾರಾದ್ರೂ ಸಪೋರ್ಟ್ ಕೊಡ್ತಿದ್ರು ಇಷ್ಟೊತ್ತಿಗೆ ಒಂದು ಕಲಾವಿದೆಯಾಗಿ. ಅಂದ್ರೆ ಈಗ ನಾನು ಕಲಿತಾ ಇರೋದಲ್ವಾ, ಒಂದು ದೊಡ್ಡ ಯಕ್ಷಗಾನ ಅರ್ಧಕ್ಕರ್ಧ ವೇಷ ಎಲ್ಲ ಹಾಕಿ ಆಗ್ತಿತ್ತು, ಎಲ್ಲ ನಂಗೆ ಗೊತ್ತಿರ್ತಿತ್ತು. ಈಗ ಏನು ಗೊತ್ತಿಲ್ಲ. ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆ ಗುರುಗಳ ಅಂಡರ್ ತುಂಬಾ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಯಾವೆಲ್ಲ ವೇಷ ಮಾಡಿದೀರಾ ಇದುವರೆಗೂ? ಎಲ್ಲ ಬಣ್ಣದ ವೇಷ ಹಾಕಿದ್ದೇನೆ ನಾನು, ಎಲ್ಲ ತರದ್ದು, ಶುಂಭ ನಿಶುಂಭ ಆ ತರ ಎಲ್ಲ ರಾಕ್ಷಸ ವೇಷಗಳೇ ಹಾಕಿದ್ದೀರಿ. ನಿಮ್ಮ ಡ್ರೀಮ್ ಯಾವುದು? ಯಾವ ವೇಷ? ಮಹಿಷಾಸುರ. ಅದೇ ನಂಗೆ ಇಷ್ಟವೇ ರಾಕ್ಷಸ ವೇಷ. ನನ್ಗೆ ಅದೇ ಅಬ್ಬರ ಅಲ್ವಾ, ಅದು ಬರಾಗ ಅಬ್ಬರ ಕಾಯ್ತಾ ಇರೋದೇ ಅದಕ್ಕೋಸ್ಕರ ನಾನು ಅದಕ್ಕೆ ಕಾಯುದು. ಆದ್ರೆ ಯಕ್ಷಗಾನದೆಲ್ಲ ಗೊತ್ತಾದ್ಮೇಲೆ ನಂಗೆ ಅದು ಎಲ್ಲ ವೇಷ, ಆ ವೇಷ ತೊಟ್ಕೊಳ್ಳುದು, ಆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಆಗ್ತದೆ, ಅದು ತುಂಬಾ ಕಷ್ಟ ಇದೆ. ಆ ಕಷ್ಟದಲ್ಲೂ ಅಷ್ಟು ಕುಣಿತಾರಲ್ವಾ ಎಲ್ಲರೂ. ಆ ಒಂದು ವೇಷ ನೋಡಿ ಅವನು ಹಾಗೆ ಮಾಡುದು, ಹಾಗೆ ಹೇಳ್ಬೇಡಿ, ನನ್ನೊಂದು ರಿಕ್ವೆಸ್ಟ್. ಯಾಕಂದ್ರೆ ಅದು ಎಷ್ಟು ಕಷ್ಟ ಉಂಟು ಆ ವೇಷ ಹಾಕುವವರಿಗೆ ಗೊತ್ತು. ಆದ್ರೆ ಆ ಕಷ್ಟದಲ್ಲೇ ಒಂದು ಸುಖ ಇದೆ ಅಲ್ವಾ, ತುಂಬಾ ಖುಷಿ ಆಗ್ತದೆ. ಆದ್ಮೇಲೆ ನಾವು ಅದೇ ಅಂತ ಅನ್ಕೊಳ್ತೇವೆ. ನಮ್ಮ ಚೌಕಿ ಪೂಜೆ ಆಗುವಾಗ ನಾವು ಒಳ್ಳೆ ಕೆಲಸ ಮಾಡಿದ್ದು ಯಕ್ಷಗಾನ ಸೆಲೆಕ್ಟ್ ಮಾಡಿ ಅಂತ ಫೀಲ್ ಆಗ್ತದೆ ಅಲ್ವಾ. ಅಂದ್ರೆ ಹೆವಿ ಇರುತ್ತೆ, ಬಣ್ಣನೂ ಅಷ್ಟೇ ಇರುತ್ತೆ, ಆ ವೇಷಭೂಷಣಗಳು ಹಾಗೆ ಇರುತ್ತೆ. ಆದ್ರೆ ನಾವು ರಾತ್ರಿ ಶುರುವಾದ ಯಕ್ಷಗಾನ ಬೆಳಗ್ಗಿನವರೆಗೂ ಆ ಒಂದು ವೇಷಧಾರಿಗಳು ಯಾವ ರೀತಿಯ ಪಾಡು ಪಡ್ತಾರೆ ನಮಗೆ ಗೊತ್ತಿಲ್ಲ. ರಂಗದಲ್ಲಿ ನಮ್ಮನ್ನ ರಂಜಿಸ್ತಾರೆ, ನಮಗೆ ಏನು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇರ್ತಾರೆ. ಆದ್ರೆ ಆ ಹಿಂದಿರುವ ಕಷ್ಟ ಕಲಾವಿದನಿಗೆ ಮಾತ್ರ ಗೊತ್ತಿರೋದಲ್ವಾ. ಹೌದು, ನಿಜವಾಗ್ಲು ಏನು ಸುಲಭ ಅಲ್ಲ ಯಕ್ಷಗಾನದ ವೇಷ. ನೋಡುವಾಗ ಎಲ್ಲರಿಗೂ ಹಾ ಅಂತ ಫೀಲ್ ಆಗ್ತದೆ, ಬಟ್ ಅಲ್ವಾ. ಒಂದು ರಾಕ್ಷಸನಾಗೆ ಕಾಣಬೇಕು ಅಂತಂದ್ರೆ ವೇಷಭೂಷಣದಲ್ಲೂ ಕೂಡ ಯಾವ ರೀತಿಯ ಬದಲಾವಣೆಗಳಾಗಿರುತ್ತೆ ಅಲ್ವಾ. ಹೌದು, ಖಂಡಿತವಾಗ್ಲು. ನೀವು ಬಣ್ಣ ಹಚ್ಚೋದಕ್ಕೆ ಕಲ್ತಿದ್ದೀರಾ? ಹೇಗೆ ಕಲಿಸ್ತಾ ಇದ್ದಾರೆ, ಆದ್ರೆ ನಾನು ಹಚ್ಲಿಕ್ಕೆ ಹೋಗಿಲ್ಲ. ಕೆಲವೊಂದು ಸಣ್ಣ ಸಣ್ಣ ಪಾತ್ರ ಇದ್ರೆ ಮಾತ್ರ, ದೊಡ್ಡದು ಅವರೇ ಬರ್ತಾರೆ ಹಚ್ಲಿಕ್ಕೆ. ಅಷ್ಟೆಲ್ಲ ನಾನು ಇನ್ನು ಪ್ರಿಪೇರ್ ಆಗಿಲ್ಲ. ಕಲಿತಾ ಇದ್ದೇನೆ. ನನ್ಗೆ ಈಗ ಕುಣಿಲಿಕ್ಕೆ ಕೊಡ್ಬೇಕು ಅನ್ನೋ ಆಸೆ ಇಲ್ಲ. ನಾನು ಕಲ್ತು ಯಾವತ್ತಾದ್ರೂ ಒಂದಿನ ಸಾಧಿಸ್ತೇನೆ ಪ್ರಯತ್ನ ಪಡ್ತಾ ಇದ್ದೀರಿ ನೀವು ಅಂತ. ಎಲ್ಲ ಈಗ ಕಲಿತಾ ಇರೋದಲ್ಲ, ಒಂದೊಂದು ಅದರ ಕಥೆ ಗೊತ್ತಾಗ್ಬೇಕು. ಅದನ್ನೇ ನಾನು ಕೇಳೋಣ ಅಂತ. ಯಾಕಂದ್ರೆ ಯಕ್ಷಗಾನ ಅನ್ನೋದು ಪುರಾಣ ಕಥೆಗಳ ಆಧಾರಿತವಾಗಿರುತ್ತೆ. ಈ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಇದೆಯಾ? ಕಲಿಯೋ ಪ್ರಯತ್ನ ಮಾಡ್ತಾ ಇದ್ದೀರಾ? ತುಂಬಾ ಕಲಿತಾ ಇದ್ದೇನೆ. ಬುಕ್ಸ್ ಇದೆ ನನ್ನ ಹತ್ರ, ಮತ್ತೆ ಯೂಟ್ಯೂಬ್ ಅಲ್ಲಿ ಹೈಯೆಸ್ಟ್ ಸಿಗುತ್ತೆ. ಇಂಟರ್ನೆಟ್ ಸರ್ ಹೇಳಿಕೊಡ್ತಾರೆ. ಈಗ ಒಂದು ಪಾತ್ರ ಅಂದ್ರೆ ಅದ್ರ ಕಥೆನೇ ಹೇಳ್ತಾರೆ ಅವರು. ಖಂಡಿತವಾಗ್ಲೂ ಗೊತ್ತಿರ್ಲೂಬೇಕು. ಹೌದು, ನಮ್ಗೆ ಅಲ್ಲಿ ಡೈಲಾಗ್ಸ್ ಏನಾದ್ರು ಹೇಳಲಿಕ್ಕಿದ್ರೆ
ನನ್ನ ರಮೇಶ್ ಭಟ್ ಸರ್ ಅವ್ರು ತುಂಬಾ ಸಹಾಯ ಮಾಡ್ತಾರೆ. A to Z ಭಾಷಾ ಜ್ಞಾನ ಕೂಡ ನಿಮಗೆ ಯಕ್ಷಗಾನದಲ್ಲಿ ಬಹಳ ಮುಖ್ಯ. ಹೌದು, ಬೇರೆ ಕಲೆಗಳ ಹಾಗೆ ಅಲ್ಲ ಯಕ್ಷಗಾನ. ಹಾಗಾಗಿ ಹೇಗೆ ಕಲಿತಾ ಇದ್ದೀರಾ? ಕಲಿತಾ ಇದ್ದೇನೆ. ಎವ್ರಿ ಸಂಡೇ ಕ್ಲಾಸಸ್ ಇರ್ತದೆ ಕದ್ರಿ ಟೆಂಪಲ್ ಹತ್ರ. ಅಲ್ಲಿ ಗರ್ಲ್ಸ್ಗೆ ಸೇಫ್ ಇಲ್ಲ, ಏನಿಲ್ಲ, ಟೆಂಪಲ್ ಒಳಗೆ ಇರುದು. ಕದಳಿ ಕಲಾ ಕೇಂದ್ರ ಅಂತ ಎಲ್ಲ ಇದೆ, ಚೆಂಡೆ, ಮದ್ದಳೆ, ಭಾಗವತಿಕೆ ಎಲ್ಲ. ಹಾಗೆ ಅಲ್ಲೇ ಕಲಿತಾ ಇದ್ದೇನೆ. ಎವ್ರಿ ಸಂಡೇ ಹೋಗ್ತೇವೆ, ಕೆಲವೊಮ್ಮೆ ಸಂಜೆ ಇರುತ್ತೆ. ಹಾಗೆ ಹಾಗೆ ನೀವು ಮುಮ್ಮೇಳದಲ್ಲಿ ಹೇಗೂ ಈಗ ಕಾಣಿಸ್ಕೊಂಡಿದ್ದೀರಾ, ಹಿಮ್ಮೇಳದ ಬಗ್ಗೆಯೂ ಆಸಕ್ತಿ ಇದೆಯಾ? ಹೌದು, ಚೆಂಡೆ, ಮದ್ದಳೆ ಅದು ಸಹ ಸ್ವಲ್ಪ ಆರಂಭ ಮಾಡಿದ್ದೀರಿ? ಹೌದು, ಅದರಲ್ಲೂ ಮನಸ್ಸಿದೆ ನಿಮಗೆ? ಯಕ್ಷಗಾನದ್ದು ಎಲ್ಲ ಕಲಿಬೇಕು ಅಂತ ಏನ್ ಮಾಡ್ಕೊಂಡಿದ್ದೀರಾ ಈಗ ಪ್ರೆಸೆಂಟ್ ನೀವು? ನಾನು ಯುನೈಟೆಡ್ ಟೊಯೋಟಾದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಟೊಯೋಟಾ ನಮ್ಮದು ಮಂಗಳೂರು, ಉಡುಪಿ, ಕುಂದಾಪುರ, ಸಿರ್ಸಿ ಎಲ್ಲ. ಈಗ ಪುತ್ತೂರಲ್ಲಿ ಹೊಸತು ಓಪನ್ ಆಗಿದೆ. ಇವಾಗ ಪುತ್ತೂರಲ್ಲಿದ್ದೇನೆ. ಪುತ್ತೂರು ಬ್ರಾಂಚ್ ಅಲ್ಲಿ ಇದ್ದೀರಿ ನೀವು. ಹೇಗೆ ಈ ಕೆಲಸದ ನಡುವಲ್ಲಿ ನಿಮ್ಗೆ ಎಲ್ಲೆಲ್ಲೋ ಯಕ್ಷಗಾನಗಳು ಇರ್ಬೇಕಾದ್ರೆ ಹೇಗೆ ಹೋಗ್ತೀರಾ? ಅದು ಪ್ರೋಗ್ರಾಮ್ಸ್ ಎಲ್ಲ ನೈಟ್ ಇರೋದು, ಮತ್ತೆ ಮ್ಯಾನೇಜ್ಮೆಂಟ್ ತುಂಬಾ ಸಪೋರ್ಟ್ ಇದೆ ನನ್ಗೆ ಯಕ್ಷಗಾನಕ್ಕೆ. ಹೇಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ನನ್ನ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಸಪೋರ್ಟ್ ಇದೆ. ನಿಮ್ಗೆ ಒಳ್ಳೆ ಸಪೋರ್ಟ್ ಇದೆ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಕೂಡ ಅಂತ ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ಭಾಗ್ಯವಂತರು ನೀವು. ನಿಜಕ್ಕೂ ಒಂದು ಪ್ರಶ್ನೆ ನನ್ನನ್ನ ಕಾಡುತ್ತೆ. ಈಗ ನೀವು ಏನ್ ಹೇಳಿದ್ರಿ, ನಿಮ್ಮ ಸಮುದಾಯದಲ್ಲಿ ಅದಕ್ಕೆ ಬೆಂಬಲ ಇಲ್ಲ ಅಂತ. ನಿಜಕ್ಕೂ ನೋಡೋದಕ್ಕೆ ಹೋದ್ರೆ ನಿಮ್ಮ ಸಮುದಾಯದವರು ನಿಮ್ಮನ್ನ ಬೆಂಬಲಿಸ್ಲಿಲ್ವಾ? ಯಾಕಂದ್ರೆ ಇದನ್ನ ಪ್ರೀತಿಸೋರು ಇಲ್ವಾ? ಇದ್ದಾರೆ, ಅದೇ ಹೇಳಿದ್ನಲ್ಲ, 99% ಇದ್ದಾರೆ. ಆ 1% ಇದ್ದಾರೆ ಜನ ಎಗೇನ್ಸ್ಟ್, ಅಂದ್ರೆ ಕಲೆ ಬಗ್ಗೆ ಗೊತ್ತಿಲ್ಲದವರು, ಕಲೆಯನ್ನು ಸಹ ಈ ಜಾತಿ ಅಂತ ಅನ್ಕೊಳ್ಳುವವರು. ಅಂತವರು ತುಂಬಾ ಎಗೇನ್ಸ್ಟ್ ಇದ್ದಾರೆ. ಏನೆಲ್ಲ ಬರ್ದ ಹಾಕ್ತಾರೆ, ನಾ ಹೇಳಿದ್ನಲ್ಲ ಅವಾಗ್ಲೇ, ಏನೆಲ್ಲ ಹೇಳ್ತಾರೆ, ಏನೆಲ್ಲ ರೂಮರ್ಸ್ ಮಾಡ್ತಾರೆ. ಅಂದ್ರೆ ನಾನೊಂದು ಹೋಗ್ತಾ ಇದ್ರೆ ಒಂಥರ ಹೀನ ದೃಷ್ಟಿಯಲ್ಲಿ, ಅವಳು ಹಿಂದೂಗಳ ವೇಷ ಹಾಕೋಳು, ಆ ತರ ನನ್ನ ಎದುರೇ ಹೇಳಿದ್ದಾರೆ. ನಾನೊಂದು ಈಗ ಮಗುವನ್ನು ಮುಟ್ಲಿಕ್ಕೆ ಹೋದ್ರೆ ಎಳ್ದಿದ್ದಾರೆ, ಆ ತರದವರು ಸಹ ಇದ್ದಾರೆ. ಬಟ್ ನನಗೆ 99% ನಾ ಹೇಳ್ದಾಗೆ ಕಲಾವಿದರು, ಈಗ ನಮ್ಮ ದೊಡ್ಡ ದೊಡ್ಡ ಟೀಮ್ ಇದೆ, ನಾಟಕ ಟೀಮ್ ನಮ್ಮ, ಅದರಲ್ಲಿ ಮಾಡುವವರು ಒಬ್ರು ಮುಸ್ಲಿಂ ಪುತ್ತೂರ್ನವರು, ಅವ್ರು ಕಾಲ್ ಮಾಡಿ, ಅರ್ಷ್ಯಾ ನಮ್ಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಉಂಟು, ಇನ್ನು ನನ್ನ ಮಗಳನ್ನು ಸಹ ನಾನು ಕಲಿಸ್ಬೋದು, ಒಬ್ರು ಮುಸ್ಲಿಂ. ಓಕೆ, ನೀವು ಇನ್ನೊಬ್ರಿಗೆ ಇನ್ಸ್ಪಿರೇಷನ್. ಹಾಗೆ ಕೆಲವರು ಇದ್ದಾರೆ. ಸಮುದಾಯದವರಿಗೆ ಅದ್ರ ಬರಬೇಕು ಅನ್ನೋ ಆಸೆ ಇದೆ, ಮುಂದೆ ಹೋಗಿರ್ಲಿಲ್ಲ, ಇಲ್ಲ ನೀವಿದ್ದೀರಾ. ಹೌದು, ನಿಮ್ಮ ಜೊತೆ ನಾವು ಬರ್ತೀವಿ ಅನ್ನೋರು ಇದ್ದಾರೆ. ಅದ್ರ ಅಸ್ಪೃಶ್ಯರ ತರ ಫೀಲ್ ಮಾಡಿದವರು ಕೂಡ ಇದ್ದಾರೆ ತುಂಬಾ. ಇವಾಗ ಸಹಿಸ್ಕೊಂಡ್ರಿ ಇದನ್ನೆಲ್ಲ? ಬೇಜಾರಾಗುದಿಲ್ಲ ಅಂತವರು. ನಾನು ಬೇಜಾರು ಮಾಡುವಾಗ ನನ್ನ ಫ್ರೆಂಡ್ಸ್, ಈಗ ಹೇಳಿದಾಗೆ ಆಫೀಸ್ನವರಾಗ್ಲಿ ಫ್ರೆಂಡ್ಸ್, ಕೇರ್ ಮಾಡಬೇಡ ಹೇಳ್ತಾರೆ, ಕೇರೇ ಮಾಡಬೇಡ. ಆದರೆ ನಮ್ಮ ರಿಲೇಟಿವ್ಸ್ ಹಾಗೆ ಮಾಡುವಾಗ ಅದು ತುಂಬ ಹರ್ಟ್ ಆಗ್ತದೆ. ಎಜುಕೇಟೆಡ್ ಹಾಗೆ ಮಾಡ್ತಾರೆ, ಈಗ ಅನ್ಎಜುಕೇಟೆಡ್ಸ್ ಹಾಗೆ ಮಾಡಿದರೆ ಅದು ದೊಡ್ಡ ವಿಷಯ ಆಗೋದಿಲ್ಲ. ಎಜುಕೇಷನ್ ಇದ್ದವರೇ ಹಾಗೆ ಮಾಡ್ತಾ ಇದ್ದಾರೆ, ಅಂಥವ್ರು ಇದ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಇನ್ನು ಮುಸ್ಲಿಂ ಒಂದಾಗೋದು ಹೇಗೆ, ಇಂಥ ಎಜುಕೇಟೆಡ್ಸ್ ಈ ಥರ ಮಾಡಿದರೆ? ಹೌದು, ಇನ್ನಷ್ಟು ಬಿರುಕುಗಳು ಜಾಸ್ತಿ ಆಗ್ತದೆ. ವಿದ್ಯಾವಂತರಿಗೆ ಎಜುಕೇಶನ್ ಅನ್ನೋದು ಬರೀ ವಿದ್ಯಾವಂತರಾದ್ರೆ ಸಾಲದು, ನಾವು ಬುದ್ಧಿವಂತರಾಗಬೇಕು. ಹೌದು, ಅದೇ ನಾನು ಹೇಳೋದು. ಯಾಕಂದ್ರೆ ಈಗ ನಾನು ಬೇರೆ, ನೀವು ಹೇಳಿದಾಗೆ ಯಾರಾದ್ರೂ ಎಗೇನ್ಸ್ಟ್ ಇದ್ದಾರಾ ಅಂತ, ಒಳ್ಳೊಳ್ಳೆ ನನಗೆ ಅದು ಎಕ್ಸ್ಪೀರಿಯನ್ಸ್, ಜಸ್ಟ್ ರೀಸೆಂಟ್ ಎಕ್ಸ್ಪೀರಿಯನ್ಸ್. ನಾ ಹೇಳಿದೆ ಊರಲ್ಲಿ ನಾನು ಆ ಟೈಮಲ್ಲಿ ಆದ ಎಕ್ಸ್ಪೀರಿಯನ್ಸ್ ಇದು. ಈಗಲೇ ಈ ಥರ ಇದ್ದಾರೆ, ಅದು ಸಹ ಎಜುಕೇಟೆಡ್ ಅವರು, ಆ ಥರ ಮಾಡಿದವರು ಇದ್ದಾರೆ ಅಂದಮೇಲೆ ಹೇಗೆ ಅಲ್ವಾ? ಈಗ ರೀಸೆಂಟ್ ಆಗಿ ಹೀಗೆ ಹೇಳ್ಕೊಂಡು ಹೋಗೋರು ಸಹ ಇದ್ದಾರೆ. ಆದ್ರೆ ಅವ್ರು ನಿಮ್ಮ ಯಕ್ಷಗಾನ ನೋಡ್ಲಿಕ್ಕೆ ಬಂದಿದ್ರಾ? ನೋಡ್ಲಿಕ್ಕಲ್ಲ, ಅದು ನಾನು ಹೇಳ್ದಲ್ಲ, ಊರಲ್ಲಿ ಫಂಕ್ಷನ್ ಎಲ್ಲ ಇರುತ್ತೆ. ಮಕ್ಕಳು ಅಂದ್ರೆ ನನಗೆ ಮಕ್ಕಳಂದ್ರೆ ಇಷ್ಟ, ನಾನು ಆಟ ಹಾಗೆ ಆ ಗುರ್ತದಲ್ಲಿ ಮಕ್ಕಳು ನನ್ನ ಹತ್ರ ಬರ್ತಾರೆ. ಓಕೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅದಕ್ಕಿಂತ ಒಳ್ಳೆಯವರಿದ್ದಾರೆ ನನ್ನ ರಿಲೇಟಿವ್ಸ್ ಅಲ್ಲಿ. ಖುಷಿಯಲ್ಲಿ ನಮ್ಮ ಹರ್ಷ್ಯಾ ತುಂಬಾ ಫೇಸ್ಬುಕ್ ಅಲ್ಲಿ ಹುಡುಕಿ ಅಬ್ರಾಡ್ ಇಂದ ಎಲ್ಲ ಕಾಲ್ ಮಾಡ್ತಾರೆ. ಅಬ್ರಾಡ್ನವ್ರು ಹೈಯೆಸ್ಟ್ ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಗತ್ತೆ, ಒಂದ್ಸಲ ಆಶ್ಚರ್ಯನೂ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ. ತುಂಬಾ ತ್ಯಾಗಗಳನ್ನು ಕೂಡ ಮಾಡಿದೀರಾ ಅಂತ ಅನಿಸ್ತಾ ಇದೆ. ಏನೆಲ್ಲ ಮಾಡಿದೀರಾ? ಬಹಳ ಯಕ್ಷಗಾನಕ್ಕೋಸ್ಕರ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಎಲ್ಲರಿಗೂ ಗೊತ್ತಿರುವಂತದ್ದೇ ಕಳ್ಕೊಂಡಿದ್ದೀರಿ. ಹೌದು, ಯಕ್ಷಗಾನ ಕಲೀಲಿಕ್ಕೆ ಇನ್ನು ಕಲ್ತಾಗಿಲ್ಲ, ಆದ್ರೂ ಸಹ ಆದ್ರೆ ತುಂಬಾ ಪಡ್ಕೊಂಡಿದ್ದೀರಿ. ಯಕ್ಷಗಾನ ಪಡ್ಕೊಂಡಿದ್ದೇನೆ. ಯಕ್ಷಗಾನ ನಿಮ್ಗೆ ತುಂಬಾ ಅಭಿಮಾನಿಗಳನ್ನು ಕೂಡ ಕೊಟ್ಟಿದೆ. ಖಂಡಿತ
ತುಂಬಾ ಒಂದು ಏನಾದ್ರೂ ಇದ್ರೆ ಸಣ್ಣ ಸಣ್ಣ ಪ್ರೋಗ್ರಾಮ್ ಇದ್ರು ಇನ್ವೈಟ್ ಮಾಡ್ತಾರೆ. ಸಣ್ಣ ಹಳ್ಳಿಯಿಂದ ರವೀಂದ್ರ ಕಲಾಕ್ಷೇತ್ರ ಅಂತಹ ನನಗೆ ಕರೆದು ಅಲ್ಲಿ ಸನ್ಮಾನ ಮಾಡಿ, ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನು ನನ್ನ ಕೈಯಲ್ಲಿ ಸನ್ಮಾನ ಮಾಡಿಸಿದ್ದಾರೆ. ಅದು ತುಂಬ ಖುಷಿ ಆಗ್ತದೆ. ಯಕ್ಷಗಾನ ಕೊಟ್ಟ ಮತ್ತೆ ನನ್ನ ಶಾಲೆ ಕಲ್ತನ ಹೇಳ್ದಲ್ಲ, ಅಲ್ಲಿ ಸಹ ಕರೆದು ಹೊಸತೊಂದು ಇದು ಓಪನ್ ಮಾಡಿದ್ರು, ಕಲ್ತ ಶಾಲೆ ಟುವಾಲಿಯಸ್. ನನ್ನ ಕೈಯಲ್ಲೇ ಅಲ್ಲಿ ಇನಾಗ್ರೇಷನ್ ಗೆಸ್ಟ್ ಆಗಿ ಕರೆದು ಟೀಚರ್ಸ್ ಸಹ ಕರೆದು ಸನ್ಮಾನ ಎಲ್ಲ ಮಾಡಿದ್ದಾರೆ. ಅದು ಎಲ್ಲ ಅವಾರ್ಡ್ ಅಲ್ವಾ. ಕುಟುಂಬದ ಬಾಂಧವ್ಯ ಕಳ್ಕೊಂಡಿದ್ದೀರಿ, ಕಲಾ ಬಂಧುಗಳನ್ನ ಪಡ್ಕೊಂಡಿದ್ದೀರಿ. ಹೌದು ಹೌದು, ಎಲ್ಲ ಸರಿ ಆಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಇರುವ ಪರಿಸ್ಥಿತಿ ನೋಡುವಾಗ ಸಮಾಜದಲ್ಲಿ ನನ್ಗೆ ಅನಿಸ್ತಾ ಇಲ್ಲ ಸರಿ ಆಗ್ಬೋದಂತ ಅನಿಸ್ತಾ ಇಲ್ಲ. ನೋಡೋಣ ಏನಾಗುತ್ತೆ. ಇರ್ಲಿ, ಇದೆಲ್ಲ ಈ ವಿಷಯಗಳ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈ ಹುಡುಗಿರೆಲ್ಲ ಈಗ ಒಂದು ಫ್ಯಾಷನ್ ಜಗತ್ತಿನತ್ತ ಹೋಗ್ತಾ ಇದ್ದಾರೆ, ಕಲರ್ಫುಲ್ ಲೈಫನ್ನು ಇಷ್ಟಪಡ್ತಾ ಇದ್ದಾರೆ. ಈ ನಡುವೆ ನೀವು ಮತ್ತೆ ನಮ್ಮ ಏನು ಈ ಸಂಸ್ಕೃತಿ ಧರ್ಮ ಇದರ ಆಧಾರಿತವಾಗಿರುವಂತಹ ಯಕ್ಷಗಾನವನ್ನು ಒಪ್ಪಿಕೊಂಡಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ನಿಮ್ಗೆ? ಈ ಜಗತ್ತು ನಿಮ್ಮನ್ನ ಸೆಳಿತಾ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಕಲರ್ಫುಲ್ ಅಂದ್ರೆ ನಂಗೆ ಯಕ್ಷಗಾನವೇ, ಅದ್ರಷ್ಟು ಕಲರ್ಫುಲ್ ಯಾವುದು ಇಲ್ಲ. ನಿಮ್ಗೆ ಯಾರು ನೋಡಿದವರು ನೋಡಿ, ಕಲರ್ಫುಲ್ ಅದು ಫ್ಯಾಷನ್ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಬಟ್ ಕಲರ್ಫುಲ್ ಅಂದ್ರೆ ಯಕ್ಷಗಾನವೇ. ತುಳುನಾಡಲ್ಲಿ ಎಲ್ಲ ಸಂಸ್ಕೃತಿ ಅಬ್ರಾಡ್, ಈಗ ದುಬೈ ಅವರು ಫಾಲೋ ಮಾಡ್ತಾ ಇದ್ದಾರೆ. ಕಲರ್ಫುಲ್ ಅಂದ್ರೆ ಯಕ್ಷಗಾನವೇ, ಅದು ಅಡಿಯಿಂದ ಮುಡಿ ತನಕ ಯಕ್ಷಗಾನವೇ. ನನ್ಗೆ ಅದಕ್ಕೆ ಏನು ಧಕ್ಕೆ ಆಗಲ್ಲ ಅಂತ ಖಂಡಿತ ಖಂಡಿತ ಧಕ್ಕೆ ಮಾಡಿದವರು ಯಾರು ಉಳಿಯುವುದೂ ಇಲ್ಲ. ಅಷ್ಟೇ. ಅದನ್ನು ಭಕ್ತಿಯಿಂದ ಕೂಡ ಸ್ವೀಕಾರ ಮಾಡಿ. ಖಂಡಿತ. ನಾನು ಹೇಳ್ದಾಗೆ ನನ್ನ ಮನೆ ಪಕ್ಕ ಇರೋದು ದೈವಸ್ಥಾನ. ಅದು ನಾನು ಎಷ್ಟು ಅದನ್ನ ನಂಬ್ತೇನೆ. ನಮ್ಮ ಧರ್ಮವನ್ನು ಸಹ ಯಾವತ್ತು ಬಿಟ್ಟು ಕೊಟ್ಟಿಲ್ಲ. ನನ್ಗೆ ಇಷ್ಟ ಯಕ್ಷಗಾನ. ಅದು ಅನ್ಯ ಧರ್ಮದಂತ ನಾನು ಯಾವತ್ತು ಅನ್ಕೊಂಡಿಲ್ಲ. ಅದು ಈ ನಮ್ಮ ನಾಟಕ ಫಿಲ್ಮ್ ಅದಕ್ಕೆ ನಾನು ಕಂಪೇರ್ಸ ಮಾಡಿಲ್ಲ. ನನ್ಗೆ ಯಕ್ಷಗಾನ ಅಂದ್ರೆ ಇಷ್ಟ ಅಷ್ಟೇ. ಯಾರು ಅಡ್ಡ ಬಂದ್ರು ಒಂದೊಂದ್ಸಲ ಅನ್ಸೋದಿಲ್ವಾ ನಿಮ್ಗೆ, ಯಾಕೆ ನಾನು ಇಷ್ಟು ಇಷ್ಟಪಡ್ತೇನೆ ಈ ಯಕ್ಷಗಾನವನ್ನ? ಯಾರು ಇಷ್ಟಪಡುವುದಿಲ್ಲ. ಇಷ್ಟಪಡದವರು ಮನುಷ್ಯರೇ ಅಲ್ಲ, ನನ್ನ ಪ್ರಕಾರ ಮನುಷ್ಯರಲ್ಲ ಅಲ್ವಾ. ನೋಡುವಾಗ ಆ ವೇಷ ನೋಡಿ, ಚಿಕ್ಕ ಈಗ ಸಣ್ಣ ಸಣ್ಣ 4 ವರ್ಷದ ಮಕ್ಕಳಿಗೂ ಪೇರೆಂಟ್ಸ್ ಹೇಳಿಕೊಡ್ತಾರೆ ಯಕ್ಷಗಾನ. ಹೌದು. ಮತ್ತೆ ನಾನು ಅದರಲ್ಲಿ ಇನ್ವಾಲ್ವ್ ಆಗುದು ವಿಶೇಷ ಅನಿಸುದೇ ಇಲ್ಲ. ಆದ್ರೆ ನಮ್ಮ ರಿಲಿಜನ್ ಅಲ್ಲಿ ಅದು ಇಲ್ಲ ಅಂತ ಅಷ್ಟೇ. ಆದ್ರೆ ಬರ್ಬೋದು ನಿಮ್ಮ ಜೊತೆ ಇನ್ನೂ ನಿಮ್ಮ ರಿಲಿಜನ್ ಹುಡುಗಿಯರು ಇರ್ಬೋದು ಅಂತ ಅನ್ಕೋತೀರಿ. ಯಾರಿಗೆ ಗೊತ್ತು, ನೋಡ್ಬೇಕು, ಇರ್ಬೋದು ಆಸೆ. ಆದ್ರೆ ನಾನೊಂದು ಕೇಳುದು, ಇದು ಕೇಳ್ಬಾರ್ದು ಮಾಧ್ಯಮದಲ್ಲಿ, ಬಟ್ ನಮ್ಮ ರಿಲಿಜನ್ ಹುಡುಗಿಯರು ಈ ಫಿಲ್ಮ್ ಅಲ್ಲಿ ಇದ್ದಾರೆ. ಅದಕ್ಕೆಲ್ಲ ಅವಕಾಶ ಇರುವಾಗ ಇಷ್ಟು ಡೀಸೆಂಟ್, ಇಷ್ಟು ಒಳ್ಳೆ ಭಕ್ತಿ ಇರುವಂತ ಯಕ್ಷಗಾನಕ್ಕೆ ಯಾಕೆ ಎಗೇನ್ಸ್ಟ್ ಬರ್ತಾರೆ ಅಲ್ವಾ. ನಂದು ಅದೊಂದೇ ನನ್ಗೆ ಕನ್ಫ್ಯೂಸ್ ಆಗುದು. ಹೇಗಿರ್ತಾರೆ ನೀವು ನೋಡಿರ್ಬಹುದು, ಹೇಗಿರ್ತಾರೆ ಅಂತದ್ರಲ್ಲಿ ಯಕ್ಷಗಾನದ ಉಡುಪೆಲ್ಲ ನೀವು ನೋಡಿರ್ಬಹುದು. ಅದು ಮುಚ್ಚುವಂತ ಉಡುಗೆ ಖಂಡಿತ ಯಾರಂತ ಗುರ್ತನೂ ಸಿಗಲ್ಲ ಅದ್ರಲ್ಲಿ. ಅಂತದ್ರಲ್ಲಿ ಇದಕ್ಕೆ ಯಾಕೆ ಎಗೇನ್ಸ್ಟ್, ಅಂತದಕ್ಕೆ ಸಪೋರ್ಟ್ ಕೊಡ್ತಾರೆ, ಎಷ್ಟೋ ಫಾಲೋವರ್ಸ್ ಇರ್ತಾರೆ. ನಮ್ಗೆ ಯಾಕೆ ಎಗೇನ್ಸ್ಟ್? ನಾನು ಯಾಕೆ ನಾನು ಹೆದರಲ್ಲ, 100% ಹೆದರುದಿಲ್ಲ. ಬಟ್ ನಮ್ಮನ್ನ ಯಾಕೆ ಹೆದರಿಸ್ತಾರೆ? ನಾನು ಜಸ್ಟ್ ಒಂದು ಯಕ್ಷಗಾನ ಕಲಾವಿದೆ ಅಲ್ವಾ ಅಂತ. ಅಂದ್ರೆ ಈ ಘಟನೆಗಳೆಲ್ಲ ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಮಾಡಿದೆ ಅಂತ ಅನ್ಸುತ್ತೆ. ಹೌದು, ತುಂಬಾ ತುಂಬಾ. ನಾಳೆ ಏನಾದ್ರೂ ಆಗುತ್ತಿದ್ರೆ ಆಗ್ಲಿ, ನಾನು ರಂಗಸ್ಥಳ ಹತ್ತಿದ್ದೇನೆ, ನನ್ನ ಕನಸು ಈಡೇರಿದೆ. ಮೇ ಬಿ ಫ್ಯೂಚರ್ ಅಲ್ಲಿ ನಂಗೆ ಮಹಿಷಾಸುರ ಸಿಗ್ಬಹುದು, ಸಿಗದಿದ್ರು ನಾನು ಇದು ಅನ್ಕೊಂಡಿರ್ಲಿಲ್ಲ, ವೇಷ ಹಾಕಿ ರಂಗಸ್ಥಳ ಹತ್ತುತ್ತೇನೆ, ನನ್ನ ರಿಲಿಜನ್ ಅಲ್ಲಿ ಬುರ್ಕ ಬಿಚ್ಚಿ ನಾನು ಹಚ್ಚುತ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹತ್ತಿದ್ದೇನೆ. ಇನ್ನು ನನ್ಗೆ ಡ್ರೀಮೇ ಇಲ್ಲ, ಮಹಿಷಾಸುರ ಬಿಟ್ರೆ ನಂಗೆ ಬೇರೆ ಯಾವ ಕನಸು ಇಲ್ಲ. ಹಾಗಾಗಿ ನಂಟು ನಿರಂತರ ಹಾಗೆ ಸ್ಟ್ರಾಂಗ್ ಇದ್ದೇನೆ. ಏನಾದ್ರೂ ಆಗ್ಲಿ ಫೇಸ್ ಮಾಡಿದೀನಿ ಅಷ್ಟೇ. ಅಂದ್ರೆ ಈ ನಡುವೆ ನಾನು ನಿಮ್ಗೆ ಕೇಳ್ಬೇಕು, ನೀವು ಯಕ್ಷಗಾನ ರಂಗ ಪ್ರವೇಶ ಮಾಡಿದ್ದೀರಿ ಸರಿ, ಆದ್ರೆ ನಿಮ್ಮ ಇಸ್ಲಾಂ ಧರ್ಮದ ಆಚರಣೆಗಳನ್ನ ಅಷ್ಟೇ ಕಟ್ಟುನಿಟ್ಟಾಗಿ ಪಾಲಿಸ್ತೀರಾ? ಹೌದು. ಆದ್ರೆ ನನ್ಗೆ ಸಣ್ಣ ವಯಸ್ಸಲ್ಲಿ ಹೇಳ್ತಾ ಇದ್ರು, ಬೈತಾ ಇದ್ರು ನೀನ್. ಆದ್ರೆ ನಾನು ಯಾವತ್ತು ನಾನು ಹೇಳೋದು ನಾ ಮುಸ್ಲಿಮೇ, ನನ್ಗೆ ಪ್ರೌಡೇ ನಾ ಮುಸ್ಲಿಂ ಹೇಳಲಿಕ್ಕೆ. ಬಟ್ ಹೇಳಿಕೊಡುದು ಜಾತಿ ಭೇದ ಮಾಡ್ಬೇಡಿ, ನನ್ನ ಪೇರೆಂಟ್ಸ್ ಅದೇ ಹೇಳಿಕೊಟ್ಟಿರೋದು. ಮತ್ತೆ ಯಾಕೆ ಅವಳು ಮುಸ್ಲಿಂ, ಅವಳು ಯಕ್ಷಗಾನ ಕುಣಿಬಾರ್ದು, ಅದೆಲ್ಲ ಯಾಕೆ? ನಮ್ಮದು ನನ್ನ ಮನೆಯಲ್ಲಿ ಪೇರೆಂಟ್ಸ್ ಹೇಳಿಕೊಟ್ಟು ನಾವು ಫಾಲೋ ಮಾಡ್ತೇನೆ. ಯಕ್ಷಗಾನ ನನ್ನದು ಅದ
ಇಷ್ಟ, ನನ್ನ ಡ್ರೀಮ್. ಎರಡು ಸಹ ಒಟ್ಟಿಗೆ ನಾನು ಫಾಲೋ ಫಾಲೋ ಮಾಡ್ತೇನೆ. ಮಾಡ್ತೀನಿ. ಹೌದು ಧರ್ಮ ನನ್ನದು, ಅದನ್ನು ಹೌದು. ನಾನು ಆಚರಿಸುವುದು ನನ್ನ ಕರ್ತವ್ಯ. ಅದು ಒಬ್ಬೊಬ್ಬರಿಗೆ ಒಂದೊಂದು ಅಡಿಕ್ಷನ್ ಇರುತ್ತೆ ಗೊತ್ತಾ. ನನ್ಗೆ ಜಾತ್ರೆಗೆ ಹೋಗುದಂದ್ರೆ ಇಷ್ಟ. ನಾನು ಉಳ್ಳಾಲ್ತಿ ಅಮ್ಮನ ಭಕ್ತೆ, ನಾನು ದೈವಸ್ಥಾನಕ್ಕೆ ಹೋಗುದು ಜಾಸ್ತಿ. ಹೋಗಿ ಎಷ್ಟೋ ಜನ ಅದಕ್ಕೂ ಹೇಳಿದ್ದಾರೆ ಸಣ್ಣ ವಯಸ್ಸಲ್ಲಿ. ನಾನು ಯಕ್ಷಗಾನದಲ್ಲಿ ಮಾತ್ರ ಈ ತರ ವೈರಲ್ ಅಲ್ಲ, ನಾನು ಚಿಕ್ಕ ಇರುವಾಗ ದೈವಸ್ಥಾನಕ್ಕೆ ಜಾತ್ರೆಗೆ ಹೋಗುದಕ್ಕೂ ವೈರಲ್ಲೇ. ಹಾಗಾಗಿ ಅದಕ್ಕೂ ತುಂಬಾ ಎಗೇನ್ಸ್ಟ್ ಇದ್ರು, ಎಗೇನ್ಸ್ಟ್ ಮಾಡ್ತಾ ಇರ್ತಾರೆ. ನಾನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗಲೂ ಹೋಗ್ತೀರಾ? ಈಗ್ಲೂ ಹೋಗ್ತೇನೆ ನಾನು, ವಾರಕ್ಕೊಮ್ಮೆ 3 times ಆದ್ರೂ ಹೋಗ್ತೇನೆ. ಯಾರು ಈಗ ಅದು ಎಲ್ಲರಿಗೂ ಅಭ್ಯಾಸ ಆಗಿ ಹೋಗಿದೆ. ನಮ್ಮ ಪೇರೆಂಟ್ಸ್, ನನ್ನ ಹಸ್ಬೆಂಡ್, ನಮ್ಮ ಎಲ್ಲರೂ ಸಪೋರ್ಟ್ ಇರುವಾಗ, ರಿಲೇಟಿವ್ಸ್, ನನ್ನ ಕಸಿನ್ಸ್, ಬೇರೆಯವ್ರು ಯಾಕೆ ಅಡ್ಡ ಬರ್ತಾರೆ ನಂಗೆ ಅರ್ಥ ಆಗುದಿಲ್ಲ. ನಮ್ಮಲ್ಲಿ ಸಾಕೋರೆ ಯಾರು ಅಡ್ಡ ಬರೋದಾಗ. ಇರ್ಲಿ ಬಿಡಿ, ಆದ್ರೂ ನೀವು ಸಾಧನೆಯ ಹಾದಿಯಲ್ಲಿ ಮುಂದುವರಿತಾ ಇದ್ದೀರಾ. ಹೌದು. ಮುಂದೆ ಏನ್ ಪ್ಲಾನ್, ಏನ್ ಇದರಲ್ಲಿ ಇದೇ ಜಾಬ್ ಕಂಟಿನ್ಯೂ ಮಾಡ್ತೀರಾ ಅಥವಾ ಮುಂದೆ ಏನಾದ್ರೂ ಅಚೀವ್ ಮಾಡೋದು ಇನ್ನೇನಾದ್ರೂ ಇದೆಯಾ? ಜಾಬಲ್ಲಿ ಈಗ ಹೇಳಿದಾಗೆ ಇಂಥ ಸಪೋರ್ಟ್ ಕೊಡುವ ಮ್ಯಾನೇಜ್ಮೆಂಟ್ ನಂಗೆ ಇವತ್ತು ತನಕ ಸಿಕ್ಕಿಲ್ಲ. ಪ್ರತಿ ಹೆಜ್ಜೆಗೂ ಸಪೋರ್ಟ್ ಟೊಯೋಟಾ, ಯುನೈಟೆಡ್ ಟೊಯೋಟಾ ಮ್ಯಾನೇಜ್ಮೆಂಟ್. ಮತ್ತೆ ಯಕ್ಷಗಾನ ಕಲಿತೆ ಎರಡಕ್ಕೂ ನಂಗೆ ಈಗ ಟೈಮ್ ಸೆಟ್ ಆಗಿದೆ. ಹಾಗಾಗಿ ಮಹಿಷಾಸುರಂದೇ ಸ್ಟೋರಿ ಅಂದ್ರೆ ನಾನು ಡೈರೆಕ್ಟ್ ಹೋಗಿ ಮಹಿಷಾಸುರ ವೇಷ ಹಾಕ್ತೇನಲ್ಲ, ಕಲಿತಾ ಇದ್ದೇನೆ. ಒಮ್ಮೆ ವೇಷ ಹಾಕುವಾಗ ಅದು ಚಂದ ರೀತಿ ಮೂಡಿ ಬರ್ಬೇಕಂತ ಡೇ ಅಂಡ್ ನೈಟ್ ಅದ್ರದ್ದೇ ಕಲಿತಾ ಇದ್ದೇನೆ. ವರ್ಕ್ ಅವರ್ ಆಗಿ ಸಂಜೆ ಹೋದ್ಮೇಲೆ ಯಕ್ಷಗಾನ ಪ್ರಾಕ್ಟೀಸಿಗೆ ಹೋಗ್ತೇನೆ. ಈಗ ಮನೆ ಹತ್ತಿರ ಟೆಂಪಲ್ ಅಲ್ಲಿ ಎಲ್ಲ ಹೇಳಿಕೊಡ್ತಾರೆ, ಇಲ್ಲದಿದ್ರೆ ನಾನೇ ವಿಡಿಯೋಸ್ ನೋಡಿ. ಈಗ ಯಕ್ಷಗಾನದಲ್ಲಿ ನೀವು ಏನು ರಂಗ ಪ್ರವೇಶ ಮಾಡಿ ನೀವು ಇದು ಬಂದ ಮೇಲೆ ನಿಮ್ಗೆ ಪಬ್ಲಿಕ್ ಇಂದ ಸಿಗುವಂತಹ ಒಂದು ರೆಸ್ಪಾನ್ಸ್ ಇರುತ್ತಲ್ಲ, ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ? ತುಂಬಾ. ಈಗ ಫೇಸ್ಬುಕ್, ನಾನು ಮುಂಚೆ ಎಲ್ಲ ಫೇಸ್ಬುಕ್ ಎಲ್ಲ ನನಗೆ ಎಂತ ಗೊತ್ತೇ, ಆದ್ರೆ ಇವಾಗ ಒಂದು ವೇಷದೆಲ್ಲ ಹಾಕುವಾಗ ಮೇಡಮ್ ನಿಮ್ಮ ವಿಡಿಯೋ ಕಳಿಸಿ, ವೇಷ ಹಾಕಿದ್ದು ಮತ್ತೆ ಎಲ್ಲಿದೆ ಪ್ರೋಗ್ರಾಮ್ ನಾವು ಬರ್ತೀವಿ ಅಥವಾ ಬಹಳ ಕಾಲ್, ಬಹಳ ಪ್ರೋಗ್ರಾಮ್ಸ್ ಬುಕ್ಕಿಂಗ್ ಆಗ್ತದೆ. ಊರಲ್ಲಿ ಎಲ್ಲ ಫಂಕ್ಷನ್ ಇದ್ರೆ ಎಲ್ಲ ಕರೀತಾರೆ, ಖುಷಿ ಆಗ್ತದೆ. ಬಿಸಿ ಆಗಿರ್ತೀರಿ? ಫುಲ್ ಬಿಸಿ. ಏನ್ ಅನ್ಕೊಂಡಿದ್ರಿ ಸಾಧಿಸಿದೆ. ಹೌದು, ಅನ್ಕೊಂಡದ್ದು ಸಾಧ್ಯ. ರಂಗ ಪ್ರವೇಶ ಮಾಡಿದ್ದೇನೆ, ಇನ್ನೊಂದು ಆದಾಗೆ ಖಂಡಿತ. ಅದು ಸಹ ಚಿಕ್ಕ ವಯಸ್ಸಲ್ಲಿ ಕಂಡ ಕನಸು ನನಸಾಗ್ತದೆ. ನಾನು ಹುಟ್ಟಿದ ರಿಲಿಜನ್ ಅಲ್ಲಿ ಹುಟ್ಟಿ ನನಸಾಗ್ತದೆ ಅನ್ಕೊಂಡಿರ್ಲಿಲ್ಲ. ಖಂಡಿತವಾಗ್ಲೂ ನಮಗೂ ನಿಮ್ಮನ್ನ ನೋಡಿದ್ರೆ ಹೆಮ್ಮೆ ಅಂತ ಅನ್ಸುತ್ತೆ. ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಕೇಳಲೇಬೇಕು, ಯಾರಿಗೆಲ್ಲ ಥ್ಯಾಂಕ್ ಮಾಡೋದಕ್ಕೆ ಇಷ್ಟ ಮಾಡ್ತೀರಾ? ಯಾರನ್ನ ನೆನ್ಸ್ಕೊಳ್ಳೇಬೇಕು ನೀವು ಈ ಕ್ಷಣದಲ್ಲಿ? ಮೊದಲು ನಾನು ನನ್ನ ದೇವರು, ಫಸ್ಟ್ ನನಗೆ ಡ್ರೀಮ್ ಕೊಟ್ಟಂಥ ದೇವರಿಗೆ, ನಂತರ ಇದಕ್ಕೆ ಯಕ್ಷಗಾನ ನನಗೆ ಸಪೋರ್ಟ್ ಮಾಡಿದ್ದು ರಮೇಶ್ ಭಟ್ ಕದ್ರಿ ನನ್ನ ಸರ್. ಅದಕ್ಕೆ ನೀವು ಹೋಗಂತ ಸಪೋರ್ಟ್ ಮಾಡಿರೋದು ಶ್ರವಣ್ ಸರ್, ಪ್ರಕೃತಿ ನನ್ನ ಫ್ರೆಂಡ್ ಅವಳು, ನೆಕ್ಸ್ಟ್ ನನ್ನ ಹಸ್ಬೆಂಡ್. ಅದು ಬಿಟ್ಟರೆ ಎಲ್ಲರೂ ಬಾಕಿ ಎಲ್ಲ ನನಗೆ ಬಹಳ, ನನ್ನ ಊರಿನಲ್ಲಿದ್ದಾರೆ ಅಭಿಮಾನಿಗಳು. ನನ್ನ ಅಣ್ಣನಿಗಿಂತ ಅವರು ಸಹ, ಈಗ ರಾಜೇಶ್ ಪೂಜಾರಿ ಅಂತ, ಅಣ್ಣನಿಗಿಂತ ಜಾಸ್ತಿ ಬಾಲ್ಯದಿಂದಲೇ ಒಟ್ಟಿಗಿದ್ದವರು. ಅವರು ಸಹ ಬಹಳ ಸಪೋರ್ಟ್. ಎಲ್ಲಿ ಎಂತ ಪ್ರೋಗ್ರಾಮ್ ಇದ್ರು ತನು ಅಂತ ಕರೆಯೋದು. ಊರಲ್ಲಿ ತನು ಹೇಳಿದ್ರೆ ಮಾತ್ರ ಗೊತ್ತಾಗುದು, ಹರ್ಷ ಹೇಳಿದ್ರೆ ಯಾರಿಗೂ ಗೊತ್ತಾಗುದಿಲ್ಲ. ಹಾಗೆ ತನು ಒಂಜಿ ಪ್ರೋಗ್ರಾಮ್ ಉಂಡು, ಒಂಜಿ ಪನ್ನವ ವಿಡಿಯೋ ಮಂತು ಕೊರವ ಹಾಗೆಲ್ಲ ಇದ್ದಾರೆ. ಈಗ ನನಗೆ ಏನಾದರೂ ಬರುವಾಗ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಊರಲ್ಲಿ. ಹಾಗೆ ಮತ್ತೆ ನನ್ನ ಯುನೈಟೆಡ್ ಟೊಯೋಟಾ ಕಂಪೆನಿದು ಎಲ್ಲ ಮ್ಯಾನೇಜ್ಮೆಂಟಿಗೆ ಎಲ್ಲರಿಗೆ ಸಪೋರ್ಟ್, ಈಗ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು. ನಂತರ ಇನ್ನು ಯಾರು ಇದ್ರೆ ಎಗೇನ್ಸ್ಟ್ ಬರಬೇಡಿ, ನಾನು ಯಾವುದೇ ರೀತಿ ತಪ್ಪು ಮಾಡ್ತಾ ಇಲ್ಲ, ಜಸ್ಟ್ ಯಕ್ಷಗಾನ ಕುಣಿತಾ ಇದ್ದೇನೆ, ಹಾಗಾಗಿ ಸಪೋರ್ಟ್ ಕೊಡಿ ಅಂತ. ನನ್ನನ್ನು ಇಲ್ಲಿ ಕರೆಸಿ ಇಷ್ಟೆಲ್ಲ ಮಾತಾಡಿಸಿ ನನಗೂ ಎಲ್ಲ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಂತಹ ಸುದ್ದಿ ಸಂಸ್ಥೆಗೆ ಹಾಗೂ ಹೇಮಾ ಮೇಡಮ್ಗೆ ಹರ್ಷಿ ಅವರೇ, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಹಲವಾರು ವಿಷಯಗಳನ್ನು ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಯಕ್ಷರಂಗದಲ್ಲಿ ನೀವು ಕಂಡಂತಹ ಎಲ್ಲ ಕನಸುಗಳು ನನಸಾಗ್ಲಿ, ನಿಮ್ಮ ಹೆಸರು ಜಗದಗಲ ಪಸರಿಸ್ಲಿ ಅಂತ ನಾವು ಸುದ್ದಿ ಕಡೆಯಿಂದ ನಿಮ್ಗೆ ಆಶಿಸ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.